ಗಣೇಶನ ಹಲೋ 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 ಮದವೂರ ವಿಘ್ನೇಶ ದೇವ ಜಗದೀಶ ಅರರೆ ನಿನ್ನಯ ಮಹಿಮೆ ಹೊಗಳಲಳಬಲ್ಲ ಧರಣಿಯನ್ನು ಕೊತ್ತೀರ್ದ ಮಗಶೇಷ ಗರಿದೋ ಸುಕುಮಾರ್ ಸಕಲಾಗಮ ಸಾಕಾರ ಧರೆಯುಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದಲಿಲ್ಲ ಆ
ಬಲಗೊಂಡು ಭಕ್ತಿಯುಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾದಲ ವಾಣಿಯ ಆದ ಮುದಕ್ಕೆ ಬಡಬಡುತ್ತ ವಣಿಪೆನಿ ಕಥಾಮೃತವ ನನ್ನನ್ನು ವರಿಸಿದ ನಿನ್ನ ಮನದಾಳದ ಭಾವನೆಯನ್ನು ಹೇಳುವೆಯಾ? ಸ್ವಾಮಿ, ಹೆಣ್ಣಾದವಳು ಬಯಸುವುದು ಬೇರೇನಲ್ಲ, ನಮ್ಮ ಈ ದಾಂಪತ್ಯ ಜೀವನದಲ್ಲಿ ಸದಾ ಸಂತೋಷವಿರಬೇಕೆಂದು. ಹಾಗೆ ನಿಮ್ಮನ್ನು ವರಿಸಿದ ನನಗೆ ಜೀವನದಲ್ಲಿ ಚಿಪ್ಪಿನೊಳಗಿರುವ ಮುತ್ತಿನಂತೆ ಸದಾ ಇರುತ್ತದೆ ಎಂಬ ತೃಪ್ತಿ ಇದೆ ಸ್ವಾಮಿ. ಆಗಲಿ, ಇನ್ನು ತಡ ಮಾಡುವುದಲ್ಲ, ರುದ್ರಪುರಗಳಿಗೆ ಹೋಗೋಣ.
ಅದೇನು ಅಷ್ಟು ತಾತ್ಸಾರ? ಕರಾಳ ನೇತ್ರ ಅಮ್ಮ ಅಂತ ಹೇಳಿ. ಅಮ್ಮ ಮಕ್ಕಳಿಗಾಯ್ತು. ಓಹೋ ಬೇಡ, ಕರಾಳ ನೇತ್ರೆ ಅಕ್ಕ ಅಂತ ಹೇಳಿ. ಅಕ್ಕ ತಮ್ಮಂಗಿರಿಗಾಯ್ತು. ಓ ಅದು ಬೇಡ, ಕರಾಳ ನೇತ್ರೆ ದೇವಿ ಅಂತ ಹೇಳಿ. ದೇವಿ ಗುಡಿಯಲ್ಲಿ ಅದ್ಯಾರು ಅಷ್ಟು ಸಲುಗೆಯಿಂದ ಮಾತಾಡುವುದು? ಸ್ವಾಮಿ ಸತ್ಯ ಹೋಗ್ಲಿ, ವಿಷಯ ಸಾಯ್ಲಿ ಅಂತ ಹೇಳಿದ್ದು. ನಿಮ್ಮದು ಪರಿಚಯ ಉಂಟು ಸ್ವಾಮಿ? ಹೌದಾ? ನಮ್ಮ ಅಣ್ಣನ ಅಷ್ಟಲ್ಲದ ಗಾಯಕರಲ್ವೇ? ಬಂದಂತಹ ಕಾರಣ ಪುರದಲ್ಲೇ ಇದ್ದು ಮನಸ್ಸಿಗೆ ಏನು ಬೇಸರ. ಅದಕ್ಕಾಗಿ ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಈ ಕಠಾರಣ್ಯವನ್ನು ಸೇರಿದ್ದೇನೆ. ಒಂದೆಡೆಯಲ್ಲಿ ಹಸಿವು, ಏನಾದರೂ ಸಿಕ್ಕಿದ್ದೆ ಎಂದು ಹುಡುಕುತ್ತಾ ಮುಂದೆ ಬಂದರೆ ಏನದು? ಯಾರದು? ಅದೆಷ್ಟೋ ದಿನಗಳು ಕಳೆದು ಹೋಗಿದ್ದವು. ನಮ್ಮ ಕುಲದೇವರಾದ ಶಂಕರನೇ ಇವರನ್ನೆಲ್ಲ ಕಳಿಸಿಕೊಟ್ಟಿರಬಹುದು. ಇವರನ್ನು ತಿನ್ನುವ ಬಗೆ ಹೇಗೆ? ಬೇರೆ
ಅಂಜುವವನಾನಲ್ಲ. ಹಾ. ಹೊಂಚು ಹಾಕಿ ಕಾಡ ಮೃಗ ಪಕ್ಷಿಗಳನ್ನು ಕೊಲ್ಲುವ ನಿನ್ನ ಸಾಹಸ ನನ್ನ ಮುಂದೆ ನಡೆಯದು. ಪ್ರಾಣದ ಮೇಲೆ ಪ್ರೀತಿ ಇದ್ದರೆ ಹಿಂದೆ ನಡೆ. ನನ್ನ ಮಾತು ಮೀರಿ ಮುಂದೆ ಬಂದೆಯಾ? ದಂಡಿಸೇನು? ಏನಂದೆ? ಪ್ರತಿಕ್ರಿಯಿಸಿದರೆ ಪರಿಣಾಮ ಘೋರವಾದೀತು. ಲೋಕ ಪ್ರಸಿದ್ಧಿಯಾದ ಶೋಣಿತಾಪುರದ ಬಗ್ಗೆ ತಿಳಿದಿದ್ದೀಯಾ? ಕೇಳಿದ್ದೇನೆ. ಆ ಶೋಣಿತಾಪುರವನ್ನಾಳುವ ದುರ್ಜಯಾಸುರನ ಪ್ರೀತಿಯ ತಂಗಿ ನಾನೇ. ಕರಾಳನೆಂದ್ರೆ ಎಂದು ನನ್ನ ಹೆಸರು. ನೋಡು, ನಾನೀಗ ನಿನ್ನನ್ನು ಕೊಲ್ಲುವುದಿಲ್ಲ. ನನಗೆ ನಿನ್ನ ಮೇಲೆ ಅಳುಕಪ್ಪ ಮೂಡಿದೆ. ನನಗೆ ಅದರೀಗ ಹಸಿವಾಗಿದೆ. ನಿನಗೆ ಅನುರೂಪವಲ್ಲದ ಇವಳನ್ನು ನನಗೆ ತಿನ್ನಲು ಕೊಡು. ಅದಕ್ಕೆ ಪ್ರತಿಯಾಗಿ ನಿನ್ನನ್ನು ಮದುವೆಯಾಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹಾಗಿದ್ದರೆ ಬಾ ನೋಡೋಣ.
ಸಾಗರದ ಬೆಡಗಿದ ಹೊರಟ ತೂಗ ಭುಜಬಲ ಒಲದ ಸಿರಿಸ ಬಗೆಗೆ ತಲೆದೂಗುತ್ತ ಈಕ್ಷಿಸುತ್ತಲಿದ್ದ ಮನದಣಿಯೇ ವಿವಾಹವಾಗಿ ಕೆಲವು ಮಾಸಗಳೇ ಸರಿದು ಹೋದವು. ಕೆಲವು ದಿನಗಳಿಂದ ಮನಸ್ಸಿಗೇಕೋ ಮುದವಿಲ್ಲ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಯಾವ ಕಾರ್ಯದಲ್ಲೂ ಉಲ್ಲಾಸವಿಲ್ಲ. ಏನೋ ಹೊಸತನ್ನು ನೋಡಬೇಕು ಮಾಡಬೇಕೆಂಬ ತುಡಿತ ಅಧಿಕವಾಗಿದೆ. ಹಾಗಾಗಿ ಒಂದೆರಡು ದಿನಗಳ ಮಟ್ಟಿಗಾದರೂ ಅರಮನೆಯನ್ನು ಬಿಟ್ಟು ಹೊರಗೆಲ್ಲಾದರೂ ಮನ ಸೆಳೆವ ಪ್ರಕೃತಿ ಸೌಂದರ್ಯದ ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ವಿಹರಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಶಿವೆಗೆ ತಿಳಿಸಿ ಹೊರಟದ್ದಾಗಿದೆ. ಮುಂದುವರಿಯುತ್ತೇನೆ. ಆ
ಭುಜಾಂಬಕಿಯೇ ರಂಬೆ ಊರ್ವಶಿಯನು ಪಳಿವೋಳ್ ರಂಬೆ ಊರ್ವಶಿಯನು ಪಳಿವೋಳ್ ಸಬಗ್ಯೋ ಮೆರೆಯಲ್ ಕಂಡ ಸುಬಲಗೆ ಅಂಗಜನ ಬಾಣ ತಾಗಲ್ಗೆ ಅಂಗಜನ ಬಾಣ ತಾಗಲ್ಕೆಂದವು ಎಂತಹ ಸೊಬಗಿನ ತಾಣವಿದು. ಮನಸ್ಸಿನ ಬೇಸರ ಕಳೆಯಲು ನಾನಿಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯ್ತು. ಅರಳಿದ ಸುಮಗಳು, ಜಿಗಿದೋಡುವ ಚಿಗರೆಗಳು, ದುಂಬಿಗಳ ಜೇಂಕೃತಿ, ನವಿಲುಗಳ ನಾಟ್ಯ, ಹರಿವ ಕಾಲ್ದೊರೆವ ಝುಳು ಝುಳು ನಾದ, ಧುಮುಕುವ ಜರಿಯ ಅಬ್ಬರ, ಕಂಗಳಿಗೆ ಹಬ್ಬ, ಕಿವಿಗಳಿಗೆ ಶ್ರವಣ ಸುಖ, ಮೈಗೆ ಮುದ ನೀಡುವ ಮಂದಾನಿಲ. ಇನ್ನೇನು ಇನ್ನೇನು ಎನ್ನುತ್ತಾ ಮುಂದುವರಿಯುತ್ತಿದ್ದರೆ ಇದಾರು ಒಬ್ಬಳಾಕೆ ಚೆಲುವೆ, ಹಾಡುತ್ತಾ ಪಾಡುತ್ತಾ ನಲಿಯುತ್ತಾ ಹೂಗಳ ನಡುವೆ ಹೂವಾಗಿ ಒಂಟಿಯಾಗಿ ವಿಹರಿಸುತ್ತಿದ್ದಾಳೆ. ಯಾರಿವಳು? ನಿಸರ್ಗವೇ ಸುಂದರ ಕನ್ಯೆಯಾಗಿ ಮೈವೆತ್ತು ಬಂದಿರಬಹುದೇ? ಪಾತಾಳದಿಂದ ಬಂದ ನಾಗಕನ್ಯೆ ಅಲ್ಲ, ಸ್ವರ್ಗದಿಂದ ಬಂದ ರಂಭಾದಿ ಅಪ್ಸರೆಯಲೋರ್ವಳೆ. ನನ್ನಷ್ಟಕ್ಕೆ ನಾನೇ ಅನುಮಾನಿಸುವುದೇಕೆ? ಇವಳನ್ನೇ ವಿಚಾರಿಸೋಣ. ಓ ನಾರಿ, ನಾರಿ ಬಲು ವಯ್ಯಾರಿ, ಹೌದು ವಯ್ಯಾರಿ ನಾರಿ ಸುಂದರಿಯಾದ ನೀನು ಈ ವಿಜನ ಕಾಂತಾರದಲ್ಲಿ ಏಕಾಂಗಿಯಾಗಿ ವಿಹರಿಸುತ್ತಿರುವೆಯಲ್ಲ. ಯಾರು ನೀನು? ಯಾಕಿಲ್ಲಿಗೆ ಬಂದೆ? ಯಾರು ನಿನ್ನನ್ನು ಪಡೆದ ತಂದೆ? ಅಪೂರ್ವ ಲಾವಣ್ಯವತಿಯಾದ ನಿನ್ನ ಸಂಪೂರ್ಣ ಪರಿಚಯವನ್ನು ತಿಳಿಯುವ ಆಸೆ ನನಗೆ. ಹೇಳುವೆಯಾ ಸುಂದರಿ? ಅಯ್ಯ ಲೋಕೇಶ ಕುವರಿಯೇ
ಲೋಕೇಶ ಕುವರಿಯೇ ತ್ರೈಲೋಕ್ಯ ಸೌಂದರ್ಯೋ ತ್ರೈಲೋಕ್ಯ ಸೌಂದರ್ಯೋ ಆ ಕಮಲ ಭಾವ ಎಲ್ಲ ಈ ಕಡೆಗೆ ಕಳುಹಿಯೇ ಆ ಕಮಲ ಭಾವ ಎಲ್ಲ ಈ ಕಡೆಗೆ ಕಳುಹಿಯೇ ಲೋಕೇಶ ಕುವರಿಯೇ ತ್ರೈಲೋಕ್ಯ ಸೌಂದರ್ಯೋ ಆ ಕಮಲ ಭವನಲ್ ಈ ಕಡೆಗೆ ಕಳುಹಿಯೇ ಸ್ವೇಚ್ಛೆಯಿಂದಿರಲು ಬಗೆಯೆಚ್ಚರಿಸಿ ಕಳುಹಿಸಿಯಾಗೆ ಸ್ವೇಚ್ಛೆಯಿಂದಿರಲು ಬಗೆಯೆಚ್ಚರಿಸಿ ನೇಮಿಸಿಯ ಲೋಕೇಶ ಕುವರಿ ತ್ರೈಲೋಕ್ಯ ಸೌಂದರ್ಯೋ ಆ ಆ ಆ ಆ ಅಯ್ಯ ಅಪರಿಚಿತ ಪುರುಷನೇ, ನಾನು ಈ ಲೋಕಕ್ಕೆ ಸೇರಿದವಳಲ್ಲ. ಬ್ರಹ್ಮದೇವನು ನನ್ನನ್ನು ಸೃಷ್ಟಿಸಿದ್ದು. ಓಹೋ, ಅಲ್ಲ, ನಿನ್ನ ಮಾತು ಕೇಳುತ್ತಿದ್ದರೆ ನಗು ಬರುತ್ತಿದೆ. ಯಾಕೆ? ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರೂ ಬ್ರಹ್ಮನ ಮಕ್ಕಳೇ ತಾನೇ? ಅದು ಸರಿ. ಹಾ. ಆದರೆ ನಾನು ಬ್ರಹ್ಮದೇವನ ಮನಸ್ಸಿನಿಂದ ಹುಟ್ಟಿದವಳು. ಓಹೋ, ಹಾಗೆ. ತ್ರೈಲೋಕ ಸುಂದರಿ ಎಂದು ನನ್ನ ಹೆಸರು. ಹಾ ಪಿತನ ಅಪ್ಪಣೆಯನ್ನು ಪಡೆದು ಇಲ್ಲಿವರೆಗೆ ಬಂದಿದ್ದೇನೆ. ಹಾ ಹಾಗಾಗಿ ನನ್ನನ್ನು ಕೇಳುತ್ತಿರುವ ನೀನು ಯಾರು? ಓ ಸುಂದರಿ, ಸೋತೆನು ನಾ ಸೋತೆನು 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 ನೀತರ ಸೊಬಗಿನ ರೀತಿಗಾಗಿ ಚದುರೆ ಸೊಬಗಿನ ರೀತಿಗಾಗಿ ಚದುರೆ ಸೊಬಗಿನ ರೀತಿಗಾಗಿ ಚದುರೆ ಸೋತೆನು 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 ನಿಜನಿ ನೀತರ ಸೊಬಗಿನ ರೀತಿಗಾಗಿ ಚದುರೆ ಸೊಬಗಿನ ರೀತಿಗಾಗಿ ಚದುರೆ ಸೊಬಗಿನ ರೀತಿಗಾಗಿ ಚದುರೆ ನಾನೇ ಭೂತಳೀಂದ್ರ ಶ್ವೇತ ಕುವರ ದುರಜ್ಞಾತ ಭೂತಳೀಂದ್ರ ಶ್ವೇತ ಕುವರ ದುರಜ್ಞಾತ ಆರಿಗೂ ಬೆದರೆ ನಾನಾರಿಗೂ ಬೆದರೆ ನಾದನು ಸತ್ಯದ ಸಜ್ಜನ ನಾದನು ವರಿಸೆಲ್ಲ ನೀ ಸೋದೆನು ನಾ ಸೋದೆನು ನಿನ್ನಿತರ
ಸಜ್ಜನನು ಸತ್ಯಾತ್ಮನನು ಆದ ನಾನು ನಿನ್ನ ಈ ಸೌಂದರ್ಯಾತಿಶಯಗಳಿಗೆ ಮನಸೋತಿದ್ದೇನೆ. ನಿನ್ನನ್ನು ವರಿಸುವ ಮನ ಮಾಡಿದ್ದೇನೆ. ನನ್ನ ಮೇಲೆ ಪ್ರಸನ್ನಳಾಗಿ ಲಜ್ಜೆ ಭೀತಿ ಸಂಕೋಚಗಳನ್ನು ಬಿಟ್ಟು ನನ್ನನ್ನು ವರಿಸುವೆಯಾ? ಅಯ್ಯ ಸುರಬಾಲ ಮುಖ್ಯ ಸುರವರೆಲ್ಲ ಆ, 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 ಆ. ಸುರಬಾಲ ಮುಖ್ಯ ಸುರವರೆಲ್ಲ ಸೌಂದರ್ಯ ಸುರುಚಿರಾಲಂಕೃತಿಗೆ ಮಕ್ಕಳಾಗುತ್ತಿಗರು ಎಲ್ಲ ಸೌಂದರ್ಯ ಸುರುಚಿರಾಲಂಕೃತಿಗ ಮರುಳಾಗುತ್ತಿಗರು ಇನಿತಿರಲೋ ನಿನ್ನ ಪಾಡೇನು ಏನು ಇರಿತಿರಲು ನಿನ್ನ ಬೋಡಿದೋ ಏನು ಮನುಮತನ ಮೊನೆಯು ಬಿನರಿಗಾಗಿ ಘನತೆಯನು ಕಳೆವೆ ಮನುಮತನ ಮೊನೆಯು ಬಿನುರಿಗಾಗಿ ಘನತೆಯನು ಕಳೆವೆ ಘನತೆಯನು ಕಳೆವೆ ಘನತೆಯನು ಕಳೆವೆ ಆ ಅಯ್ಯ ಏನು? ಈ ಲೋಕಗಳಲ್ಲಿ ವಸ್ತುವಾಗಲಿ ವ್ಯಕ್ತಿಯಾಗಲಿ ಹ ಇಷ್ಟಪಡುವುದು ತಪ್ಪಲ್ಲ. ಹೌದು. ಆದರೆ ಆ ಮೆಚ್ಚುಗೆಯೇ ಹೆಚ್ಚಾಗಬಾರದು. ಓಹೋ. ಆ ದೇವೇಂದ್ರ ಲೋಕದ ಸುರರು ಹಾ. ನನ್ನ ಸೌಂದರ್ಯಕ್ಕೆ ಮರುಳಾಗಿದ್ದಾರೆ. ಹೌದೇ? ಆದರೆ ನಾನವರಿಗೆ ಒಲಿಯಲಿಲ್ಲ. ಹ ಇನ್ನು ಮುಪ್ಪು ಮರಣ ಇರುವ ನಿನ್ನ ಪಾಡೇನು? ಎಟಕದ ಭೋಗವನ್ನಾಶಿಸಿ ಹಾ. ಇರುವುದನ್ನು ಕಳೆದುಕೊಳ್ಳಬೇಡ. ಹ ಹಾಗಾಗಿ ಹೇಳುತ್ತಿದ್ದೇನೆ, ನಿನ್ನ ಅರಮನೆಯನ್ನು ತೆರಳಿ ಇರುವುದರಲ್ಲಿ ಸುಖಪಡು. ಓಹೋ, ದೇವಸುಂದರಿ ಎಂಬ ದೇವಸುಂದರಿ ಎಂಬುದ ಮನದೊಳಗೆ ಭಾವಿಸದೆ ನಾನಂಬಿದ ಹೌದು. ಭಾವವಿದು ಚಲವ್ಯಾತಗೆ ಯಾಕೆ? ಭಾವವಿದು ಚಲವ್ಯಾತಗೆ ಕೂಡಲ್ಲ ವನಜ ಮುಕ್ತಿ ನಿಮಿತ್ತಕ್ಕೆ ಭಾವವಿದು ಚಲವ್ಯಾತಗೆ ಕೂಡಲ್ಲ ಭಾವನಜ ಮುಕ್ತಿ ನಿಮಿತ್ತಕ್ಕೆ ದೇವಸುಂದರಿ ಎಂಬುದ ದೇವಸುಂದರಿ, ಅಯ್ಯ ಎಲ್ಲಾ ಲೋಕಗಳು ಪರಮಾತ್ಮನಿಂದಲೇ ಸೃಷ್ಟಿಸಲ್ಪಟ್ಟವು ಎಂದ ಮೇಲೆ ಅವುಗಳೊಳಗೆ ತಾರತಮ್ಯ ಕಲ್ಪನೆ ಸರಿ ಎನಿಸುವುದೇ? ಹೌದು. ದೇವಲೋಕ ಉಚ್ಚವೆಂದು ಮರ್ತ್ಯಲೋಕ ನೀಚವೆಂದು ಭಾವಿಸಲು ನಿನಗೇನು ಆಧಾರವಿದೆ? ನಿನ್ನ ಈ ಭಾವನೆ ಸೃಷ್ಟಿಕರ್ತನಾದ ಆ ಬ್ರಹ್ಮದೇವನಲ್ಲೂ ಇರುತ್ತಿದ್ದರೆ ನಿನ್ನನ್ನಿಲ್ಲಿಗೆ ಕಳುಹಿಸುತ್ತಿದ್ದನೇ? ನೀನು ದೇವಸುಂದರಿ ಎಂದು ತಿಳಿದೇ ನಿನ್ನ ಸಾಂಗತ್ಯವನ್ನು ಬಯಸುತ್ತಿದ್ದೇನೆ. ನನ್ನ ಮೇಲೆ ಪ್ರಸನ್ನಳಾಗಿ ಯಾವುದೋ ವಿಚಾರವನ್ನು ನಿನ್ನ ಮನದಲ್ಲಿ ಇಟ್ಟುಕೊಳ್ಳಬೇಡ. ನನ್ನ ಜೊತೆ ಸಂಗಾತಿಯಾಗಿ ಬರುವೆಯಾ? ಸಂಗಾತಿ ಎಂದರೆ ಹೇಗೆ? ಅಂದರೆ ನನ್ನ ಹೆಂಡತಿಯಾಗಿ. ಅಯ್ಯ, ನಿಮಗೆ ಈಗಾಗಲೇ ಮದುವೆಯಾಗಿದೆಯಲ್ಲ. ಮದುವೆ ಆಗಿದೆ, ಹಾಗೆಂದು ಅರಸನಾದವನಿಗೆ ಒಂದಕ್ಕಿಂತ ಮದುವೆಯಾಗಬಾರದಂತೇನಿಲ್ಲವಲ್ಲ. ಅದು ಸರಿ. ಹ ಹಾಗಲ್ಲ, ಇದಕ್ಕೆ ನಿಮ್ಮ ಹೆಂಡತಿ ಸಮ್ಮತಿಸಿಯಾರೆ? ಈ ವಿಷಯದಲ್ಲಿ ಅವಳ ಸಮ್ಮತಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲವೆನಿಸುತ್ತಿದೆ. ಹಾಗಾಗಿ ಅವಳ ಸಮ್ಮತಿ ಕೇಳಲಿಲ್ಲ. ಹಾಗಾದರೆ ಸರಿ. ನನ್ನನ್ನು ವರಿಸಬೇಕಿದ್ದರೆ ಒಂದು ಷರತ್ತು ಇದೆ. ಏನದು ಷರತ್ತು? ನಾನು ಕೇಳಿದಾಗ ಹಾ. ಈ ಸರ್ವ ರುದ್ರಪುರದ ಅಧಿಕಾರವನ್ನು ನನಗೆ ಕೊಡಬೇಕು. ಅದು ಸಾಧ್ಯವಿಲ್ಲ. ನನ್ನ ರಾಜ್ಯಾಧಿಕಾರ ಇರುವುದೇ ಅದರಲ್ಲಿ. ಅದನ್ನೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾದರೆ ಸರಿ, ನಿಮ್ಮ ದಾರಿ
ನಿನಗೊಪ್ಪಿಸುತ್ತೇನೆ. ಈಗಲಾದರೂ ನನ್ನ ಜೊತೆ ಬರುವೆಯಾ? ಸರಿ. ಇದ್ದಲೆಂದಿರುದಿರಲಿ ಕತ್ತ ಶೋಣಿತ ಬುರದ ಇದ್ದಲೆಂದಿರುದಿರಲಿ ಕತ್ತ ಶೋಣಿತ ಬುರದ ನೋಡ್ತ ದುರ್ಜಯನ ದಿಗಮನದಿ ಮತ್ತ ಕಳಮುತ್ತದಿ ಇತ್ತ ನೋಲಗ ಸತಿ ವಾಕ್ಯಗಳ ರೊಕ್ಕಿನಲ್ಲಿ ಮುದದಿ ಯಾರದು ನನ್ನನ್ನು ಧೂರ್ತ ದುರ್ಜಯನೆನ್ನುವವರು? ಹಾಗೆ ಹೇಳಿ ನನ್ನ ಮುಂದೆ ನಿಲ್ಲುವಂತಹ ಧೈರ್ಯ ಯಾವ ಮಗನಿಗಿದೆ? ಹಿಂದಿನಿಂದ ಹೇಳುತ್ತಾರೆ. ಯಾರವರು? ಧೂರ್ತ ದುರ್ಜಯನೆಂದು ಹಿಂದಿನಿಂದ ಹೇಳುತ್ತಾರೆ. ಆದರೆ ಯಾರವರು? ಪ್ರತಿಪಕ್ಷದವರು. ಅಂದರೆ ನನ್ನ ಕಟಿಬದ್ಧ ವೈರಿಗಳಾದಂತಹ ದೇವತೆಗಳ ಪಕ್ಷಪಾತಿಗಳು. ಯುದ್ಧದಲ್ಲಿ ದೇವತೆಗಳನ್ನೇ ಮನಿಸಿ ಸ್ವರ್ಗಲೋಕದ ಅಧಿಕಾರದ ಮುದ್ರೆಯನ್ನು ಒತ್ತಿದವನು ನಾನು. ಅಂಥದ್ದರಲ್ಲಿ ಬೆಂಗಡೆಯಲ್ಲಿ ರೆಕ್ಕೆ ಪುಕ್ಕೆ ಅಲ್ಲಾಡಿಸುವಂತಹ ಈ ನೊರಜುಗಳೆಲ್ಲ ನನಗೆ ಯಾವ ಲೆಕ್ಕ? ಅದರಲ್ಲೂ ನಾನು ಪಡೆದಂತಹ ವರ ಸತ್ತು ಹೋಗಿರುವಂತಹ ಒಬ್ಬ ಪುನರಪಿ ಮತ್ತೆ ಬದುಕಿ ಬರ್ತಾನೆ ಅಂತಾದ್ರೆ ಅವನಿಂದ ನನಗೆ ಮರಣ ಎಲ್ಲಿಯಾದ್ರೂ ಉಂಟೆ ಸ್ವಾಮಿ? ಸತ್ತವರು ಮತ್ತೆ ಬದುಕಿ ಬರಲಿಕ್ಕೆ ಉಂಟೆ? ಹಾಗಿದ್ದರೆ ನನಗೆ ಮರಣವಿಲ್ಲ. ದುರ್ಜಯ ಅಮರ, ದುರ್ಜಯ ಅಮರ ಎನ್ನುವ ಹಾಗೆ ಘೋಷಣೆ ಕೇಳಿ ಬರುತ್ತಾ ಇದೆ. ನಮ್ಮ ಇಂದಿನ ಈ ಶೋಣಿತಾಪುರದ ಒಡ್ಡಾಲಗದ ಸಭೆಯನ್ನೊಮ್ಮೆ ಅವಲೋಕಿಸಿದಾಗ ಎಡಬಲವ ನೋಡು ತಲೆಯ ಸಡಗರದಿ ವೀರ ಖಡ ಎಡಬಲವ ನೋಡು ಸಡಗರದಿ ವೀರ ಖಡ ಒಡಲಿಂದ ಇಳಿದ ಸೌಭಾಗ್ಯ ಬಿಡುಗಲ್ಲರೆಯ ಇಲ್ಲದೆಯರಾರೆಂಬಾದ ಒಡವಿ ಮೂರರೊಳೇನು ಭಾಗ್ಯ ಇಂದಿನ ಈ ಶೋಣಿತಾಪುರದ ಒಡ್ಡಾಲಗದ ಸಭೆಯನ್ನೊಮ್ಮೆ ನೋಡಿದಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ, ಬುಧವಾಗುತ್ತಾ ಇದೆ. ಎಡ ಬಲ ಪಾರ್ಶ್ವಗಳಲ್ಲಿ ಅಬ್ಬಬ್ಬಾ ಅದೆಂತಹ ಶ್ರೀಮಂತಿಕೆ, ಅದೆಂತಹ ವೈಭವ. ನನ್ನ ಈ ಒಡ್ಡಾಲಗದ ಸಭೆಯ ಮುಂದೆ ಇಂದ್ರನ ಸುಧರ್ಮ ಸಭೆಯು ಯಾವ ಲೆಕ್ಕಕ್ಕಿಲ್ಲ. ನನ್ನ ಈ ಪ್ರಶಂಸೆಯನ್ನ ಆತ್ಮ ಪ್ರಶಂಸೆ ಎಂದು ನೀವು ಯಾರು ತಿಳಿದುಕೊಳ್ಳಬಾರದು. ಯಾಕೆಂದರೆ ಇಂದ್ರನ ಸುಧರ್ಮ ಸಭೆಯನ್ನ ಕಣ್ಣಾರೆ ಕಂಡವರು ನಾನಿದ್ದೇನೆ. ಅದರಲ್ಲೂ ನನ್ನ ಶೌರ್ಯ, ಸಾಹಸ, ಪರಾಕ್ರಮ, ವಿಕ್ರಮ ಎಲ್ಲವುಗಳನ್ನ ಕಣ್ಣಾರೆ ಕಂಡವರು ನೀವಿದ್ದೀರಿ. ಒಂದು ವೇಳೆ ಪ್ರತ್ಯಕ್ಷ ಪರಶಿವನೇ ಮಾರಾಂತ ಯುದ್ಧಕ್ಕೆ ಬಂದರೆ ಆ ಮಾರಾರಿಗೂ ಮಾರುತ್ತರ ನೀಡುವಂತಹ ಸಾಮರ್ಥ್ಯವದು ನನ್ನಲ್ಲಿದೆ. ಇಂದಿನ ಒಡ್ಡೋಲಗದ ಸಭೆಯನ್ನು ಮುಂದುವರಿಸುತ್ತೇನೆ. ಅದ್ಯಾರದು ಅಳುತ್ತಾ ಬರುತ್ತಿರುವುದು? ಯಾರದು? ಕರಾಳಯಂತ್ರೆ, ನನ್ನ ತಂಗಿ, ಭಯಾ ತಂಗಿ. ಏನಾಯ್ತು ತಂಗಿ? ಕೈ ನಡೆಯ. ಏನಾಯ್ತು? ಏನು?
ಆಗ್ತಾ ಇದೆ. ಆ, 3 ಲೋಕಗಳಲ್ಲಿಯೂ ಕಪ್ಪವನ್ನು ಸ್ವೀಕರಿಸುತ್ತಿರುವಂತಹ ಈ ತನುಜೇಶನ ತಂಗಿಗೆ ಇಂತಹ ದುರ್ಗತಿಯನ್ನು ತಂದವರಾದರೂ ಯಾರು? ಆ ದೇವಲೋಕದ ದೇವತೆಗಳೇನಾದರೂ ಈ ಒಂದು ಕೃತ್ಯವನ್ನು ಮಾಡಿರಬಹುದೇ? ಚ ಚ ಚ ಚ ಯುದ್ಧದಲ್ಲಿ ಸೋತು ತತ್ತರಿಸಿ ಹೋದಂತಹ ಅವರು ಮತ್ತೆಂದಿಗೂ ಆ ಕೆಲಸವನ್ನು ಮಾಡಲಿಕ್ಕಿಲ್ಲ. ನರಮಾನವರೇನಾದರೂ ನನ್ನ ಮುಂದೆ ನಿಲ್ಲುವಂತಹ ಧೈರ್ಯವನ್ನು ಅವರು ಮಾಡುವುದಿಲ್ಲ. ಒಂದು ವೇಳೆ ಆ ತ್ರಿಮೂರ್ತಿಗಳೇ ಈ ಕೃತ್ಯವನ್ನು ಎಸಗಿದ್ದರು ಅವರಿಗೂ ತಕ್ಕ ಪಾಠವನ್ನು ನಾನು ಮಾಡುತ್ತೇನೆ. ತಂಗಿ ಹೇಳು, ಯಾರಿಂದ ಏನಾಯ್ತು ತಂಗಿ? ಅಣ್ಣರಾಲಿಸು ನಗರ ತಿನ್ನಬೇಕೆಂಬಾಸೆ ಎನ್ನ ಮನಗಾಗಲಾರಣ್ಯದೊಳು ಹೊರಡೇ ಹೌದೇ? ಸಾರುತ್ತಿರಲು ತಾರದೊಳಗೋರ್ವ ಸುಕುಮಾರ ಪರಿವಾರದಗ ದಾರಿಗಿರಿರಳ ಅಣ್ಣ ತಂಗಿ ಕರಾಳ ನೇತ್ರೆ, ಮನಸ್ಸಿಗೆ ಬೇಸರವಾಗಿ ಇನ್ನಿಂದಲೇ ಅಪ್ಪಣೆಯನ್ನು ಮಾಡಿದು ಸುತ್ತಾಡಿಕೊಂಡು ಬರಲಂತ ಹೊರಟವಳು ಹೌದು. ಅರಣ್ಯವನ್ನು ಒಂದು ಸೇರಿದೆ. ಅಲ್ಲಿ ಒಂದು ದಿಬ್ಬಣ ಒಂದು ಕಾಣಿಸಿತು. ಹೌದೇ? ಅಲ್ಲಿ ಎಲ್ಲ ಮನುಷ್ಯರೇ ಇದ್ದದ್ದು. ಕಡ್ಡು ನನ್ನ ಬಾಯಲ್ಲಿ ನೀರೂರಿತು. ಸಹಜ. ಮನುಷ್ಯರ ಹಬ್ಬದೂಟ ಸಿಕ್ಕಿದ್ದೆಂದು ಭಾವಿಸಿ ಅವರ ಮುಂದೆ ಕಾಣಿಸಿಕೊಂಡೆ. ಅಷ್ಟರಲ್ಲೊಬ್ಬಾತ ಶ್ವೇತಕುಮಾರನಂತೆ ಉತ್ತರಪುರದ ಅರಸನಂತೆ ಅವಳ ಹೆಂಡತಿ ಯಾದ ಕಾಶಿರಾಜನ ಮಗಳಾದ ಶಿವೆಯನ್ನು ವಿವಾಹವಾಗಿ ತನ್ನ ಪುರದಡೆ ಸಾಗುವಾಗ ಈ ದುರ್ಘಟನೆ ಸಂಭವಿಸಿತಲ್ಲ. ಅವನ ಹೆಂಡತಿ ಎಂತಹ ಚೆಲುವೆ ಎಂದರೆ ಸಂಪಾದಿ ನಾರಿಯರನ್ನು ಅವಳ ಕಾಲಿಗೆ ಕಟ್ಟಬೇಕು. ಅವಳನ್ನು ವರೆಸುವ ಯೋಗ್ಯವಾದ ವ್ಯಕ್ತಿ ನೀನಲ್ಲದೆ ಬೇರೆ ಯಾರು ಇಲ್ಲವೆಂದು ಭಾವಿಸಿ ಅವಳನ್ನು ಕರೆತರಲು ಹೊರಟೆ. ಆವಾಗ ಈ ದುರ್ಗತಿಯೊಡೆ ಒದಗಿತಲ್ಲ. ತಂಗಿ ಘೋರವಿಯಿಂದ ಹೊಡೆಗ ವೀರ ದುರ್ಜಯನೊಪ್ಪಿ ಫಲ ಪರಿವಾರದೊಡನೆ ಇದುವೆನೆನ್ನುತ್ತಲಿ ಹೊರಡೆ ಕಂಡಾಗ ನನಗಾಗಿ ನೋವುಂಡೆಯ? ನಿನ್ನ ಅಣ್ಣನಿಗಾಗಿ ನಿನ್ನ ಕೈಗಳನ್ನೇ ಆ ನರಮಾನವನಿಗೆ ದಾನ ಮಾಡಿ ಬಂದೆಯ? ತಂಗಿ ಭಯ ಪಡಬೇಡ, ಅಳುಕಬೇಡ. ಆ ನರಮಾನವನು ಎಲ್ಲೇ ಇದ್ದರು ಅವನನ್ನ ಹುಡುಕಿ ತಂದು ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಮತ್ತೆ ಅವನ ಹೆಂಡತಿಯನ್ನು ಎಳೆದು ತಂದು ನಾನು ಮದುವೆಯಾಗುತ್ತೇನೆ. ಚಿಂತಿಸಬೇಡ, ಒಳಗೆ ನಡಿ, ಒಳಗೆ ನಡಿ. ತಂಗಿ ಏನಾಯ್ತು? ನೋವಾಗುತ್ತಿದೆಯೇ? ತಂಗಿ, ನಮ್ಮ ರಾಜ್ಯ ವೈದ್ಯರಿಗೆ ಹೇಳಿ ನಿನ್ನ ಕೈಗಳಿಗೆ ನಾನು ಮದ್ದು ಮಾಡಿಸುತ್ತೇನೆ. ಅದಕ್ಕೆಲ್ಲನ್ನ ಅಳುವುದು. ಮತ್ತ್ಯಾಕೆ ಅಳುವುದು? ಈಗಾಗಲೇ ಮದುವೆಯಾಗಿ ಮಕ್ಕಳಿದ್ದಾರೆ. ಹೌದು. ನನಗೆ ಇನ್ನೂ ಮದುವೆ ವಯಸ್ಸು ಮೀರಿದರು, ಮದುವೆ ಆಗ್ಲಿಲ್ಲನ್ನ. ಓ, ಆ ಚಿಂತೆಯ ನಿನಗೆ? ಹೌದು. ಮದುವೆ ಆಗ್ಲಿಲ್ಲ ಅಂತ ಚಿಂತೆಯ? ಹೌದು. ನಿನಗೆ ಅನುರೂಪಿಯಾದಂತಹ ಒಬ್ಬ ವರನನ್ನು ತಂದು ನಾನು ಮದುವೆ ಮಾಡಿಸುತ್ತೇನೆ. ಈ ಕೈಗಳಿಲ್ಲದ ನನ್ನನ್ನು ಯಾರು ಹರಿಸುತ್ತಾರಲ್ಲ? ಅದು ಹೌದು. ಒಂದು ಕೆಲಸ ಮಾಡುವ. ಹೇಗೆ? ಕಾಲುಗಳಿಲ್ಲದವನನ್ನು ಹುಡುಕಿದರಾಯಿತು. ಒಪ್ಪಿದರು ಸಿಕ್ಕಿದರು, ಒಪ್ಪದಿದ್ದರೆ ಅದು ಹೌದು. ಒಪ್ಪದಿದ್ದರೆ ಏನು ಮಾಡೋಣ? ಹೀಗೆ ಮಾಡುತ್ತೇನೆ. ನಾನು ಆ ಹುಳುಮಾನವನನ್ನು ಈಗನೇ ಕೊಲ್ಲುವುದಿಲ್ಲ. ಮತ್ತೆ ಅವನನ್ನು ಅವನ ಹೆಂಡತಿಯನ್ನು ದರದರನೆ ಎಳೆದು ತಂದು ಅವನ ಹೆಂಡತಿಯ ಮುಂದೆ ಅವನ ಕಾಲುಗಳನ್ನು ಕಡಿಯುತ್ತೇನೆ. ಆಮೇಲೆ ಅವನ ಹೆಂಡತಿಯನ್ನು ನಾನು ಮದುವೆಯಾಗುತ್ತೇನೆ. ತದನಂತರ ಕಾಲುಗಳಿಲ್ಲದ ಆ ಮಾನವನನ್ನು ನಿನಗೆ ಮದುವೆ ಮಾಡಿಸುತ್ತೇನೆ. ನಿಶ್ಚಿಂತೆಯಾಗಿರು, ಒಳಗೆ ನಡಿ, ಒಳಗೆ ನಡಿ. ಇನ್ನು ತಡ ಮಾಡುವುದು ಸರಿಯಲ್ಲ. ಹೊರಡಲು ಸಿದ್ಧತೆಗಳಾಗಲಿ.
ಶಾಸ್ತಿ ಮಾಡಲು ಹಾ, ನಿಮ್ಮ ಸದಸ್ಯರಾದ ನೀವು ಹೋಗಬೇಕೆಂದಿಲ್ಲ. ಮತ್ತೆ ನಿಮ್ಮ ಮಗನಾದ ರೈತನ ಹತ್ರ ನಾನಿದ್ದೇನೆ. ಹಾ, ನನಗೊಂದು ಆಜ್ಞೆ ಕೊಟ್ಟರೆ ಈಗಲೂ ಹೋಗಿ ಎಲ್ಲ ತರುತ್ತೇನೆ. ಮಗನೇ, ಒಂದು ಅನುಮಾನವಿದೆ. ಆ ದೇವತೆಗಳೇ ನಮ್ಮ ಮೇಲೆ ಯುದ್ಧಾಕ್ರಮಣ ಮಾಡಲು ಭಯಪಡುತ್ತಿರುವಂತಹ ಸಂದರ್ಭದಲ್ಲಿ ಯಾವನ ಒಬ್ಬ ಹುಳುಮಾನವ ನಮಗೆ ಕೆರಳಿ ನಮ್ಮ ಎದುರಾಗುತ್ತಾನೆ ಅಂತಂದ ಮೇಲೆ ಅವನ ಹಿಂದೆ ದೇವತೆಗಳಿಗೂ ಅಧಿಕ ಶಕ್ತಿಯ ಯಾವುದಾದರೂ ಇರಬಹುದೇ? ಏತಗಳಿಂದ ಹೆಚ್ಚು ಬಲಾಢ್ಯರು ಯಾರು ತ್ರಿಮೂರ್ತಿಗಳೇ? ಹರಿರೇ ಬ್ರಹ್ಮಚಾರು ನಡೆದವರು ಅಪ್ಪಯ್ಯ, ಮಗನೇ, ಆ ಶ್ವೇತಕುಮಾರನ ಪಕ್ಷಪಾತಿಗಳಾಗಿ ತ್ರಿಮೂರ್ತಿಗಳು ಬರಬಹುದೇ? ಹಾ, ಅಸಂಭವ. ಯಾಕೆ? ಒಂದು ವೇಳೆ ಬಂದರು ಹಾ, ಹಿಂಜರಿಯುವವ ನಾನಲ್ಲ. ಹ್ಮ್, ಕೆರಳಿದ ಕೇಸರಿಯ ಮುಂದೆ ಕುರಿ ನುರುಚು ಗಲಾಟೆ ನಡೆದಿದ್ದೆ. ಹಾ, ನನ್ನ ಅತ್ತೆ ಮೇಲೆ ಕೈ ಇಟ್ಟಿದ ಅವಿವೇಕಿಯನ್ನು ಹ್ಮ್. ಕೊಂದು ಅವನ ನೆತ್ತರನ್ನು ಹೀರದಿದ್ದರೆ ನನ್ನ ನಿಮ್ಮ ಪುತ್ರನೇ ಅಲ್ಲ. ಮೆಚ್ಚಿದೆ ಮಗನೇ, ಮೆಚ್ಚಿದೆ ಹರಿರೇ ಮಗನೇ. ಭಾಗ್ಯದ ಮಗನೇ ನಿನ್ನಯ ಸಂತೋಷವಾಯಿತು. ಸಾಗಸ ನಿರೋಕ್ತಿ ಒಪ್ಪಿದೆ ಮೆಚ್ಚಿದ ಮಗನೇ. ನಿನ್ನಯ ಬಲುದಾಗದ ನಿರೋಕ್ತಿ ಒಪ್ಪಿದೆ ಭಲೆ ಮಗನೇ, ಭಲೆ. ಹುಲುಲರನ ಹರಿದುಟ್ಟಿ ಕರುಣಿಯ ಎಳೆದುದಾರೋ ನೀನು ಭಲೆ ಮಗನೇ, ಭಲೆ. ಮೆಚ್ಚಿದ ನಿನ್ನ ವೀರೋಕ್ತಿಗೆ, ಮೆಚ್ಚಿದ ನಿನ್ನ ವೀರತ್ವದ ಮಾತುಗಳಿಗೆ. ಮಗನೇ, ಇನ್ನು ತಡ ಮಾಡಬೇಡ. ಯಾರ ಪ್ರತಿರೋಧವನ್ನೂ ಲೆಕ್ಕಿಸದೆ ಆ ಹುಳುಮಾನವನನ್ನ ಹುಡುಕಿ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡು. ಮಾತ್ರವಲ್ಲ, ಆ ಯುವತಿಯನ್ನು ದರದರನೆ ಎಳೆದುತ್ತಾ ನಿನಗೆ ಜಯವಾಗಲಿ, ಜಯವಾಗಲಿ. ಅಪ್ಪಯ್ಯಪ್ಪನು ಕೊಟ್ಟಿದ್ದಾರೆ. ಇನ್ನು ತಡ ಮಾಡಿ ಸಹಿತ ರುದ್ರಪುರಕ್ಕೆ ಹೋಗುತ್ತೇನೆ. ಪುರವ ಮುತ್ತಿರಲರಿತೋ ಪುರವ ಮುತ್ತಿರಲರಿತೋ ಮಂತ್ರಿಯು ಹರಗರ ಹರಗರ ಭೂಪಾಲನಿಲ್ಲದ ಪರಿಗರಿದು ನಡೆದಂದರು ಕಳರೇನ ಮಾಡುವುದು ಹರಗರ ಹರಹರ ದುರ್ವಿಧಿ, ಏನಾಗಿ ಹೋಯಿತಿದು? ಅರಸನಿಲ್ಲದ ವೇಳೆಯಲ್ಲಿ ಪುರಕ್ಕೆ ಶತ್ರುಗಳ ದಾಳಿಯಾಗಿದೆ. ಅದರಲ್ಲೂ ವೈರಿಗಳು, ಅವಿವೇಕಿಗಳು, ದುಷ್ಟರೂ ಆದ ರಾಕ್ಷಸರಂತೆ. ಅವರನ್ನು ಎದುರಿಸಲು ನಮ್ಮ ಸೈನ್ಯವನ್ನು ಮುನ್ನಡೆಸಲು ಸಮರ್ಥರಾದವರು ಯಾರಿದ್ದಾರೆ? ಶಿವನೇ, ನೀನೇ ದಾರಿ ತೋರಿಸಬೇಕು.
ಅರಸರಿಲ್ಲದ ಸಮಯವನ್ನು ತಿಳಿದೆ ಆ ದುರುಳರು ದಾಳಿ ಮಾಡಿರಬಹುದು. ನಾನು ಕೂಡ ಪ್ರಭುಗಳಿಲ್ಲದ ಕಾರಣ ಯುದ್ಧಕ್ಕೆ ಮುಂದಾಗಿರುವುದು. ಹುಟ್ಟೋರಿಗೆ ಒದಗಿರುವ ಆಪತ್ತನ್ನು ಸಂಹರಿಸಲು ಸಿದ್ಧರಾಗಬೇಕೆಂದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಹೊರದೆ ದಾತಾರಣ ಉಪ್ಪಣದ ಋಣವನ್ನು ತೀರಿಸಲು ಪ್ರಾಣದ ಹಂಗ ತೊರೆದೆ ಹೊರಡುತ್ತೇನೆ. ನಾನು ಕೂಡ ಅನುಭವವಿಲ್ಲದ ಎಲೆನೆಂಬ ಆತಂಕವನ್ನು ಬಿಟ್ಟು ಬಿಡಿ, ಬೀಳವಿತ್ತು ಕಳುಹಿಸಿಕೊಡಿ. ಆಗಲಿ ಕುಮಾರ, ತಾಯಿನಾಡಿನ ಬಗ್ಗೆ ನಿನ್ನ ಕಳಕಳಿಯಿಂದ ಪ್ರಭು ನಿಷ್ಠೆಯಿಂದ ಎದೆ ಉಬ್ಬುತ್ತಿದೆ. ನಿನ್ನಂತ ವೀರಪುತ್ರನನ್ನು ಪಡೆದಿರುವ ನಾನು ಕೃತಾರ್ಥನಾದೆನು. ಆ ವಿಶ್ವೇಶ್ವರ ನಿನ್ನನ್ನು ಪರಿಪಾಲಿಸಲಿ. ಇದೋ ಈ ದುರವೀಳ್ಯವನ್ನು ಇಡುತ್ತಿದ್ದೇನೆ. ಜಯಭಾಮಿಯ ನಿನ್ನನ್ನು ವರಿಸಲಿ. ಹಾಗೆ ಆ
ಸಿದ್ಧಗೆಟ್ಟು ಸತ್ತೋದ. ಇನ್ನು ಬೇರೆಯವರು ಮಾತ್ರ ಉಳಿದು ಯುದ್ಧದಲ್ಲಿ ಎಲ್ಲರೂ ಮಣ್ಣು ಮುಕ್ಕಿದ್ದಾರೆ. ಇನ್ನು ಶ್ವೇತಕುಮಾರನ ಸುಲಿಗೆ ಇಲ್ಲ. ಪ್ರಾಣ ಭಯ ಭೀತಿಯಿಂದ ಎಲ್ಲ ಅಡಗಿರಬೇಕು. ಇರಲಿ, ಅವನನ್ನು ಮತ್ತೆ ವಿಚಾರಿಸುತ್ತೇನೆ. ಮೊದಲವನ ಹೆಂಡತಿ ಎಲ್ಲಿದೆ ಅಂತ ನೋಡ್ತೇನೆ. ಯಾರು ನೀನು? ಯಾಕೆ ಇಲ್ಲಿಗೆ ಬಂದಿರುವೆ? ಒಳ್ಳೆ ಮಾತು ನನ್ನೊಂದಿಗೆ ಬಂದರೆ ಸರಿ. ನಡೆ 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 ನಡೆ. ಮೊದಲಾಗಿ ಬಂದಿದ್ದೇನೆ. ಏನು ಮಗನೇ ಏನು? ನಾನು ಹೋಗು ನುರಿತು ಹೋ, ಅಲ್ಲಿ ಶ್ವೇತಕುಮಾರ ಇರಲಿಲ್ಲ. ಮತ್ತೆ ಯಾರೋ ಒಬ್ಬ ಮಂತ್ರಿಯ ಮಗ ಅಡ್ಡ ಬಂದು ಅವನನ್ನು ಬಡಿದೂರಿಸಿದ್ದೇನೆ. ಹೋ, ಹೋ. ನಿಮ್ಮ ಕನಸಿನ ಕಾಮಿನನ್ನು ಎಲ್ಲಿ ತಂದಿದ್ದೇನೆ. ಇನ್ನೇನಪ್ಪನೇ? ಶಾಬಾಸು ಮಗನೇ, ಶಾಬಾಸು. ಹೋದಂತಹ ಕಾರ್ಯ ಫಲಿಸಿದಲ್ಲ. ನನ್ನ ಮಗ ಹೋದು ನೀನು. ಏನೋ ಆ ಹುಳು ಮಾನವ ತಪ್ಪಿಸಿಕೊಂಡು ಹೋದನೆ. ಇಂದು ತಪ್ಪಿಸಿಕೊಂಡು ಹೋದರೇನಾಯಿತು? ಮುಂದೊಂದು ದಿವಸ ಸಿಗದಿರುವನೇ. ಮಗನೇ, ಯುದ್ಧ ಮಾಡಿ ದಣಿದಂತಹ ನೀನು ವಿಶ್ರಾಂತಿಯನ್ನು ಪಡೆದುಕೋ. ನಾನು ಅವರನ್ನು ಮಾತನಾಡಿಸುತ್ತೇನೆ. ಹೋಗು ಮಗನೇ. ಓ ಮಂದಗಮನೇ, ಮಂದಗಮನೆ ಕೇಳು ನಿನಗಾನಂದದ ದಿವಸಗಳು, ನಿನಗಾನಂದದ ದಿವಸಗಳು. ಹೌದು, ಆ ಆ
ಕಷ್ಟ ಇಲ್ಲ, ಸಂತೋಷದ ದಿನಗಳನ್ನೇ ನೀನು ಕಾಣುತ್ತೀಯ. ನನಗೆ ಹೊಂದಿಕೊಂಡು ಬದುಕಿದರೆ ಅನವರತವೂ ನೀನು ನನ್ನ ಧ್ಯಾನವನ್ನು ಮಾಡುತ್ತಾ ಇದ್ದರೆ ಅನವರತವೂ ನಿನಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ನಾನು ಕರುಣಿಸುತ್ತೇನೆ. ಬಾ ನನ್ನನ್ನ ವರಿಸು. ರಕ್ಕಸಾದಿ ಬಗೆಳು ಸೊಕ್ಕಿನ ನುಡಿಗಳ ಏನು ಒಕ್ಕಣಿಸದಿರುಳು ಸಿಕ್ಕುವಳಲ್ಲ ಕಕ್ಕಿನ ಬಲೆಯುಳು ಸಿಕ್ಕುವಳಲ್ಲ ಕಕ್ಕಿನ ಬಲೆಯುಳು ಮಿಕ್ಕಿ ಮಾತಾಡದಿರೋ ರಕ್ಕಸಾದಿ ಬಗೆಳು ಸೊಕ್ಕಿನ ನುಡಿಗಳ ಒಕ್ಕಣಿಸದಿರುಳು ರಕ್ಕಸಾದಿ ರಾಕ್ಷಸಾದೀಪ, ಓ ತರುಣಿ, ಸಾಧ್ವಿಯು ಪತಿವೃತ್ತೆಯೂ ಅಬಲೆಯೂ ಆದ ನನ್ನನ್ನು ತಂದು ಹ. ಯಾಕೆ ಈ ರೀತಿ ಪೀಡಿಸುತ್ತಿರುವೆ? ನಾನಾ ಅಪರಾಧ ಮಾಡಿದ್ದೇನೆ? ನೀನು ಸೊಕ್ಕಿನಿಂದ ಈ ರೀತಿ ಮಾಡಿದರೆ ನಾನು ನಿನ್ನ ವಶವಾದನೆಂದು ತಿಳಿದೆಯಾ? ನಿನ್ನಂತವರ ಮೋಸದ ಬಲೆಗೆ ನಾನೆಂದಿಗೂ ಸಿಲುಕುವಲಲ್ಲ. ನನಗೆ ಈ ಕಷ್ಟವನ್ನಿತ್ತ ನಿನ್ನನ್ನು ನನ್ನ ಪತಿ ದಂಡಿಸದೆ ಬಿಡಲಾರರು, ಎಚ್ಚರಿಕೆ. ಹೆದರಿಕೆಯೇ ಬಾಮಿನಿ. ನಿನ್ನ ರಮಣ ನೆಣಿಕೆ ಬೇಡಿನ್ನದ ಕಳಕುಲಕ್ಕೆ ಬೇಡಿನ್ನದ ಕಳಕುಲಕ್ಕೆ ನಾನು ಆ ಆ ನಾನು ಈ ಧನುಜೇಶ ಓ ಬಾಮಿನಿ, ಹ ನಿನ್ನ ಗಂಡ ನನ್ನನ್ನು ದಂಡಿಸಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಹ ಎನ್ನುವಂತಹ ಯೋಚನೆಯಲ್ಲಿ ಭ್ರಮೆಯಲ್ಲಿ ಬದುಕುತ್ತಾ ಇರುವೆಯಾ ನೀನು? ಹ ಬಿಟ್ಟು ಬಿಡುವ ಭ್ರಮೆಯನ್ನ. ಯಾಕೆ ಬಲ್ಲೆಯಾ? ನಿನ್ನ ರಮಣನಿಗೆ ನಿನ್ನ ಮೇಲೆ ಕಿಂಚಿತ್ತೂ ಪ್ರೇಮವಿಲ್ಲ. ಅದು ಇದ್ದದ್ದೇ ಹೌದು. ಆದರೆ ನಿನ್ನನ್ನು ಎಳೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅವನು ಓಡಿ ಹೋಗಿ ಅಡಗಿ ಕುಳಿತುಕೊಳ್ಳುತ್ತಿದ್ದಾನೆ. ಅವನೊಬ್ಬ ಹೇಡಿಯೇ ಸರಿ. ನೋಡು, ನಾನು 3 ಲೋಕಗಳನ್ನು ಗೆದ್ದವನಿದ್ದೇನೆ. ನನ್ನನ್ನು ಪಡೆದ ಮೇಲೆ ಈ ಧನುಜ ಕುಲವದು ಧನ್ಯತೆಯ ಭಾವವನ್ನು ವ್ಯಕ್ತಪಡಿಸುತ್ತಾ ಇದೆ. ಹಾಗಾಗಿ ಗುಣಸಂಪನ್ನೆಯೂ ತಿಳಿವುಳ್ಳ ನೀನು, ಚೆಲುವಿಕೆಯೂ ಆದಂತಹ ನೀನು ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ನೀನು ಅನ್ಯಥಾ ಸ್ಮರಿಸಬಾರದು. ಇದು ನನ್ನ ಮನದಾಳದ ಆಶಯ. ಪರನಾರಿಯರ ಬೇಟೆ ತರವಲ್ಲ ಧರ್ಮವ ಅರಿಯದೆ ನರಕದೋಳು ಧರ್ಮವ ಅರಿಯದೆ ನರಕದೋಳು ಹೇಗೆ ಹೊರದಿರುವುದಿಗೋ ಪರತಾಪದೊಳು ಸಿಕ್ಕಿ ಹೊರದಿರುವುದಿಗೋ ಪರತಾಪದೊಳು ಸಿಕ್ಕಿ ಪರಿತಾಪ ಉಳ್ಳದಿರೋ ಪರನಾರಿಯರ ಬೇಕೆ
ಸರಿಯೇ? ಲೋಕ ನಾಯಕನೆಂದು ಕೊಚ್ಚಿಕೊಳ್ಳುತ್ತಿರುವ ನೀನು ಕೇವಲ ಸೊಕೆಯಿಂದ ಯೋಚನೆಗಳನ್ನು ಮಾಡಬಹುದೇ? ಪರನಾರಿ ವ್ಯಸನಕ್ಕೆ ಮನ ಮಾಡಿ ದುರ್ಗತಿಗಿಳಿಯದಿರು. ಕಾಮುಕನಾಗಿ ವ್ಯವಹರಿಸಿ ನರಕ ಭಾಜನನಾಗಬೇಡ. ಮುಚ್ಚು ಬಾಯಿ ನಿನ್ನ. ದಾನವನು ಕದಿಯ ಅಂತೂ ದಿನವೆಟ್ಟಿದ್ದ ಅವಧಿಯನು ಸೊಕ್ಕಿನ ಹೆಣ್ಣೆ, ನನ್ನ ಒಂದು ಕಿರುನಾಟಕ್ಕಾಗಿ ರಂಭಾದಿ ಸುರಾಂಗಣಿಯರೆಲ್ಲ ಹಂಬಲಿಸುತ್ತಾ ಇರುತ್ತಾರೆ. ಅಂಥದ್ದರಲ್ಲಿ ನೀನು ನನಗೆ ಯಾವ ಲೆಕ್ಕ? ನೋಡು, ನಿನಗೆ ಸಾರಿ ಹೇಳುತ್ತೇನೆ. ಮಾತ್ರವಲ್ಲ, 8 ದಿವಸಗಳ ಅವಧಿಯನ್ನು ನೀಡುತ್ತೇನೆ. ಅಷ್ಟರಲ್ಲಿ ನೀನಾಗಿಯೇ ಬಂದು ನನ್ನನ್ನು ವರಿಸಬೇಕು. ಇಲ್ಲವಾದರೆ ನಿನ್ನ ಶಿರಚ್ಛೇದನವನ್ನು ಮಾಡುತ್ತೇನೆ. ಅಷ್ಟರವರೆಗೆ ಇಲ್ಲಿಯಲ್ಲ, ಸೆರೆಮನೆಯಲ್ಲಿ ಬಿದ್ದುಕೋ, ಸೆರೆಮನೆಯಲ್ಲಿ ಬಿದ್ದುಕೋ. ಶಿವೆಯನ್ನು ದುರನಾದ ದುರ್ಜಯ ಸೆರೆಯಲ್ಲಿರಿಸಿದ್ದಾನೆ. ಹಾಗಾಗಿ ಶೋಣಿತಾಪುರಕ್ಕೆ ಹೊರಟಿದ್ದೇನೆ. ಹಾಗಾದರೆ ನಾನು? ಅವಳು ನನ್ನ ಧರ್ಮ ಪತ್ನಿ, ನೀನು ಧರ್ಮಕ್ಕೆ ಸಿಕ್ಕ ಪತ್ನಿ ಅಲ್ಲವೇ? ಅದು ಸರಿ. ನಾನು ಅವತ್ತು ಕೊಟ್ಟ ಒಂದು ಮಾತಿದೆ, ಅದನ್ನು ನನಗೆ ಒಪ್ಪಿಸಿ ನೀವು ಎಲ್ಲಿ ಬೇಕಾದರೆ ಹೋಗಿ. ಅದು ಅವತ್ತು ಕೊಟ್ಟ ಮಾತು, ಈಗ ಏಕೆ? ಅದು ನನಗೆ ಹೊತ್ತಾಯ್ತು. ನಾನು ಈಗ ಕೇಳುತ್ತಿದ್ದೇನೆ, ನನಗೆ ಒಪ್ಪಿಸಿ ಎಲ್ಲಿಗೆ ಬೇಕಾದರೂ ಹೋಗಿ. ಸರಿ, ನೀನು ಕೇಳಿದ ಹಾಗೆ ಇಕೋ ರಾಜಮುದ್ರಿಕೆಯನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಹಾಗೂ ಈ ಪಟ್ಟದ ಕತ್ತಿ ನಿನ್ನ ಎದೆಗೆಟ್ಟಿಕೊ. ಈಗಲಾದರೂ ನನ್ನನ್ನು ಹೋಗ್ಲಿಕ್ಕೆ ಬಿಡುವೆಯಾ? ಸರಿ, ಇನ್ನು ಎಲ್ಲಿ ಬೇಕಾದರೂ ಹೋಗಿ. ಹೋಯ್ ಹೋಯ್, ರುದ್ರಪುರದ ಅಧಿಕಾರ ನನ್ನದಾಯಿತು. ಬಲ್ಲಿರೆ ಪರಾಕ್ರಮ ಕಂಠೀರವ, ಬಲ್ಲಿರೇನಯ್ಯ, ಇರುವಂತಹ ಸ್ಥಳ ರುದ್ರಪುರಕ್ಕೆ ಯಾರನ್ನು ಕೇಳಿದ್ದೀರಿ? ಅಯ್ಯ ಸ್ವಾಮಿ, ಈಗ ಅಧಿಕಾರ ಬದಲಾವಣೆಯಾದದ್ದು ಗೊತ್ತಿಲ್ಲವಾ? ಈಗ ತ್ರೈಲೋಕ್ಯ ಸುಂದರಿ
ಎನ್ನದೆ ಹಾ. ನಮ್ಮ ರಕ್ಷಕ ಭಟರನ್ನ ಹಾ ಸೋಲಿಸಿದ್ದೀಯ, ಸಾಯಿಸಿದ್ದೀಯ. ಹೌದು. ಮಾತ್ರವಲ್ಲ, ಹಾ ಈ ಧನುದೇಶನೇ ಯುದ್ಧಕ್ಕೆ ಬರಬೇಕು ಅನ್ನುವ ಹಾಗೆ ಆಹ್ವಾನ ಇತ್ತೆಯಲ್ಲ. ಹಾ ಯಾರು ನೀನು? ಎಲ್ಲಿಂದ ಬಂದೆ? ನನ್ನ ಕೈಯಲ್ಲಿ ಸಾಯುವುದಕ್ಕಿಂತ ಮುಂಚೆ ಎಲ್ಲವನ್ನು ಹೇಳು. ಎಲ್ಲ ದುರ್ಜಯ. ಎಲ್ಲ ದುರ್ಜಯ. ಏನು ಹುಡುಗ? ನನ್ನನ್ನು ನೀನು ಈ ಮೊದಲು ನೋಡಿಲ್ಲವಾದರೂ ನನ್ನ ಹೆಸರು ನಿನಗೆ ತಿಳಿದಿದೆ. ಹೌದೇ? ರುದ್ರಪುರದ ಅರಸನಾದ ಶ್ವೇತಕುಮಾರನೇ ನಾನು. ಆ, ನನ್ನ ಮಡದಿಯಾದಂತಹ ಶಿವೆಯನ್ನು ಅಪಹರಿಸಿದ ದುಷ್ಟನೇ, ನಿನ್ನನ್ನು ದಂಡಿಸಿ ನನ್ನ ಮಡದಿಯನ್ನು ಕರೆದೊಯ್ಯಲು ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ನನ್ನ ರಸಿಯನ್ನು ಬಿಟ್ಟುಕೊಡು, ಇಲ್ಲವಾದರೆ ನಿನ್ನನ್ನು ಕೊಲ್ಲದೆ ಬಿಡಲಾರೆ. ಮುಚ್ಚು ಬಾಯಿ, ಪಾಪಿ! ಪಾಪಿ! ರುದ್ರಪುರಾಧಿಪತಿ ಶ್ವೇತಕುಮಾರ! ಮುಚ್ಚು ಬಾಯಿ, ಪಾಪಿ! ರುದ್ರಪುರಾಧಿಪತಿ ಶ್ವೇತಕುಮಾರ ನೀನೇಯ? ಹೌದು. ಅಯ್ಯೋ ಪಾಪಿ! ಹಾ. ಯಾವುದೇ ದಾಕ್ಷಿಣ್ಯವಿಲ್ಲದೆ ಹಾ. ನನ್ನ ತಂಗಿಯ ಕೈಗಳನ್ನೇ ಕತ್ತರಿಸಿದವನು ನೀನು. ಹಾ. ಅದೇ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಹಾ. ನಿನ್ನ ಮಡದಿಯನ್ನು ತಂದು ಇರಿಸಿಕೊಂಡವನಿದ್ದೇನೆ. ಹಾ. ಅಂದೇ ಏನಾದರೂ ನೀನು ಸಿಗುತ್ತಿದ್ದರೆ ನನ್ನ ಆಕ್ರೋಶಕ್ಕೆ ಬಲಿಯಾಗುತ್ತಿದ್ದೆ. ಹಾ. ಆದರೇನು, ಇಂದಾದರೂ ಪ್ರಕಟನಾದೆಯಲ್ಲ. ನೀನು ತೋರಿಸಿದಂತಹ ಉದ್ದಟತನಕ್ಕೆ ಹಾ. ದಂಡದ ರೂಪದಲ್ಲಿ ನಿನ್ನ ಶಿರವನ್ನು ಕಳುಬೇಗ. ಮುಚ್ಚು ಬಾಯ್. ಎಲ್ಲ ರಾಕ್ಷಸ, ಏನೆಲ್ಲ? ನಿನ್ನ ಮುದ್ದಿನ ತಂಗಿ ತನ್ನಷ್ಟಕ್ಕೆ ತಾನು ಹೋಗುತ್ತಿದ್ದರೆ ಹಾ. ಅವಳಿಗೇನು ಮಾಡುತ್ತಿರಲಿಲ್ಲ. ಹ್ಮ್. ಆದರೆ ಆ ಮತಿಗೇಡಿ ರಾಕ್ಷಸಿಯು ಆ, ಬಾಯ್ಗೆಳೆದು ನಮ್ಮ ಮುಂದೆ ಆಕ್ರಮಣಕ್ಕೆ ಮುಂದಾದಾಗ ಆ. ಸ್ವರಕ್ಷಣೆಗಾಗಿ ನಾನು ಆಯುಧ ಪ್ರಯೋಗ ಮಾಡಬೇಕಾಯಿತು. ಲೋಕಕಂಟಕರಾದ ನಿಮ್ಮಂತಹ ದಿತಿಜರನ್ನು ಸಂಹರಿಸಿ ಭೂಭಾರವನ್ನು ತಗ್ಗಿಸಬೇಕಾದದ್ದು ನನ್ನಂತಹ ವೀರ ಕ್ಷತ್ರಿಯರಿಗೆ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಓಹೋ! ಆದರೂ ನಿನಗೊಂದು ಅವಕಾಶ ಕೊಡುತ್ತೇನೆ. ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವೆಯಾ ಅಥವಾ ತಲೆ ತೆರಲು ಸಿದ್ಧನಾಗುವೆಯಾ? ನೀನು ಮಾಡಿದ ದುಷ್ಕೃತ್ಯಕ್ಕೆ ನಿನಗೆ ಸರಿಯಾದ ಜಾಗವನ್ನು ನಾನು ತೋರಿಸುತ್ತೇನೆ. ಬಾ ಮುಂದಕ್ಕೆ.
ಬಂಧುಗಳೇ, ಯಕ್ಷಗಾನವು ಅತ್ಯಂತ ಉತ್ಕೃಷ್ಟ ಸನ್ನಿವೇಶದಲ್ಲಿ ಸಾಗುತ್ತಾ ಇರುವಾಗ ಒಂದು ಚಿಕ್ಕ ತಡೆ ಅದರಲ್ಲಿ. ಆದರೂ ಅತ್ಯಂತ ನಾವು ಎಲ್ಲರೂ ಸ್ವೀಕರಿಸಬೇಕಾದಂತಹ ಮತ್ತು ಸಂಭ್ರಮಿಸಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಯೋಜಿಸ್ತಾ ಇದ್ದೇವೆ. ಇಬ್ಬರು ಮಹಾ ಕಲಾವಿದರನ್ನು ಗೌರವಿಸುವಂತಹ ಒಂದು ಸಂದರ್ಭ ಇದು. ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಂಜತ್ತೂರು ಮಂಜೇಶ್ವರ ಇದು ಕಳೆದ 5 ವರ್ಷದಿಂದ ಈ ಯಕ್ಷಗಾನದ ಈ ಒಂದು ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಕಳೆದ 5 ವರ್ಷದಿಂದಲೂ ವರ್ಷಾಚರಣೆಯನ್ನು ಇದೇ ರೀತಿಯಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಕೊಡುತ್ತಾ ಎಲ್ಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ನೀಡುತ್ತಾ ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಇಬ್ಬರು ಮೇರು ಕಲಾವಿದರನ್ನು ಗೌರವಿಸುವಂತಹ ಒಂದು ಸುಸಂದರ್ಭ. ವಿಶೇಷವಾಗಿ ನಮಗೆಲ್ಲರಿಗೂ ಹಿರಿಯರಾಗಿ ಯಕ್ಷಗಾನ ರಂಗದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದಯಾನಂದ ಕೋಡಿಕಲ್ ಮತ್ತು ಚೆಂಡೆಯಲ್ಲಿ ಒಬ್ಬ ಮೇರು ಕಲಾವಿದರಾಗಿರುವಂತಹ ಭಾಸ್ಕರ್ ಕೋಲೂರು ಇವರಿಬ್ಬರನ್ನ ಗೌರವಿಸುವಂಥ ಒಂದು ಸುಸಂದರ್ಭ ಈಗ ನಮಗಾಗಿದೆ. ಮೊದಲಿಗೆ ನಾನು ಶ್ರೀ ದಯಾನಂದ ಕೋಡಿಕಲ್ ಅವರನ್ನು ದಯವಿಟ್ಟು ಅವನಿಗೆ ವೇದಿಕೆಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಬೇಕಾಗಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ದಯಾನಂದ ಕೋಡಿಕಲ್ ಅವರು ಬಂದು ವೇದಿಕೆಯ ಮೇಲೆ ಬಂದು ಭಾಸ್ಕರ್ ಕೋಲೂರು ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಸಮ್ಮಾನ ಪೀಠದಲ್ಲಿ ಅವರು ಕೂತುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಬ್ಬರು ಸಹ ದಯಾನಂದ ಕೋಡಿಕಲ್ ಮತ್ತು ಭಾಸ್ಕರ್ ಕೋಲೂರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಶೆಟ್ಟಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಹಿರಿಯ ದಾನಿಯಾದಂತಹ ನಮ್ಮೆಲ್ಲರ ಆತ್ಮೀಯ ದಾನಿಯಾಗಳಾದಂತಹ ಶ್ರೀ ನಾಗೇಶ್ ಬಲಕ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅನ್ನಿಸಿಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಸುರೇಶ್ ಶೆಟ್ಟಿ ಅವರಿದ್ದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅನ್ನಿಸಿಕೊಳ್ತೇನೆ. ಸುರೇಶ್ ಶೆಟ್ಟಿ ಅವರು ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಬಂಧುಗಳೇ, ಮೊದಲಿಗೆ ನಾನು ಸಮ್ಮಾನ ಪತ್ರವನ್ನು ಓದ್ತಾ ಇದ್ದೇನೆ. ದಯಾನಂದ ಕೋಡಿಕಲ್ ಅವರ ಸಮ್ಮಾನ ಪತ್ರವನ್ನು ಓದ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಂಜತ್ತೂರು ಮಂಜೇಶ್ವರ ಇದರ ಪಂಚಮ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಯಕ್ಷರಂಗದ ಭಾಗವತ ರತ್ನ ಹಿರಿಯ ಭಾಗವತ ದಯಾನಂದ ಕೋಡಿಕಲ್ ಇವರಿಗೆ ಅರ್ಪಿಸುವಂತಹ ಸಮ್ಮಾನ ಪತ್ರ. ಗೌರವಾನ್ವಿತರೆ, ಮಂಗಳೂರು ಕೋಡಿಕಲ್ನ ಪ್ರತಿಷ್ಠಿತ ಬಿಲ್ಲವ ಸಮಾಜದ ಕೋಡಿಕಲ್ ನಾಗೇಶ್ ಶ್ರೀಮತಿ ಪುಷ್ಪಾ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಮಂಗಳೂರು ಗಣಪತಿ ಜೂನಿಯರ್ ಕಾಲೇಜಿನಲ್ಲಿ ದ್ವಿತೀಯ PUC ಶಿಕ್ಷಣವನ್ನು ಪಡೆದು ITI ತರಬೇತಿ ಪಡೆದಿರಿ. ಮನೆಯ ಸನಿಹದಲ್ಲಿ ಇದ್ದ ಶ್ರೀ ಚಾಮುಂಡೇಶ್ವರಿ ಯಕ್ಷಗಾನ ಮಂಡಳಿಯಲ್ಲಿ ವಾರದ ಕೂಟದಲ್ಲಿ ಭಾಗವಹಿಸಿ ತುಳುನಾಡಿನ ಗಂಡುಕಲೆ ಯಕ್ಷಗಾನದಲ್ಲಿ ಆಸಕ್ತಿ ತಳೆದಿರಿ. ಕೋಡಿಕಲ್ನ ಕುಂಜನ ಶೆಟ್ಟಿ, ಕೃಷ್ಣಪ್ಪ ಕರ್ಕೇರರಲ್ಲಿ ಆರಂಭಿಕ ಪಟ್ಟಗಳನ್ನು ಕಲಿತು ಹಿರಿಯ ಯಕ್ಷಗುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರಲ್ಲಿ ಹಿಮ್ಮೇಳ ವಾದನ ಹಾಗೂ ಭಾಗವತಿಕೆಯನ್ನು ಅಭ್ಯಾಸ ಮಾಡಿ ಕುದುರೆ ಕೂಡು ರಾಮಭಟ್ಟರಲ್ಲಿ ಮದ್ರಳೆಯನ್ನು ಅಭ್ಯಾಸ ಮಾಡಿ ಆಸಕ್ತಿ ಮತ್ತು ಪರಿಶ್ರಮ ಸಾಧನೆಯ ಹಾದಿಯಾಗಬಹುದು ಎಂದು ತೋರಿಸಿಕೊಟ್ಟವರು ನೀವು. ಕಾಲೇಜು ಹಂತದಲ್ಲೇ ಶಿವರಾಮ ಪಣಂಬೂರ್ರವರ ಫಲ್ಗುನಿ ಯಕ್ಷಗಾನ ರಂಗ ಮರಕಡ ಮಕ್ಕಳ ತಂಡದಲ್ಲಿ ಕಾಲೇಜಿನಲ್ಲಿ ನಡೆದ ಗುರುದಕ್ಷಿಣೆ ಯಕ್ಷಗಾನದಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಭಾಗವತರಾಗಿ ರಂಗಪ್ರವೇಶ ಮಾಡಿ ಯಶಸ್ವಿಯಾದಿರಿ. ಬದುಕು ಮುಂದುವರಿಸಲು ಕಲಿತ ಕೈಗಾರಿಕಾ ತರಬೇತಿ ವಿದ್ಯೆ ಕೈಯಲ್ಲಿದ್ದರೂ ಯಕ್ಷರಂಗದಲ್ಲಿ ಆಸಕ್ತಿ ಮುಂದುವರೆಸಿ ಭಾಗವತರಾಗಿ ಕಲಾವಿದರಾಗಿ ಬೆಳೆದಿರಿ. ಕಾಟಿಪಳ್ಳ ಮೇಳದಿಂದ ಆರಂಭಿಸಿ ಸಸಿಹಿತ್ರು, ಸುಂಕದಕಟ್ಟೆ, ಬೆಂಕಿನಾಥೇಶ್ವರ, ಬಪ್ಪನಾಡು, ಕುಂಟಾರು, ಮಂಗಳಾದೇವಿ ಮೇಳದಲ್ಲಿ ತಿರುಗಾಟ ಮಾಡಿ ಪ್ರಸ್ತುತ ಕಳೆದ ಹಲವು ವರ್ಷಗಳಿಂದ ಹಿರಿಯಡ್ಕ ಮೇಳದಲ್ಲಿ ತಿರುಗಾಟ ನಡೆಸುತ್ತಿದ್ದೀರಿ. ಒಟ್ಟು 30 ವರ್ಷಗಳ ಸುದೀರ್ಘ ಅನುಭವದಲ್ಲಿ ಪರಿಪಕ್ವ ಭಾಗವತರಾಗಿ ರಂಗನಡೆ ಚೆನ್ನಾಗಿ ಬಲ್ಲ ಭಾಗವತರಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿನವರಾದಿರಿ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯಾದ್ಯಂತ ಮುಂಬೈ, ಚೆನ್ನೈ, ಗಲ್ಫ್ ರಾಷ್ಟ್ರಗಳಲ್ಲಿಯೂ ಯಕ್ಷಗಾನ ತಿರುಗಾಟ ನಡೆಸಿದ ಹೆಮ್ಮೆಯ ಕಲಾವಿದ ತಾವು. ಬಜಪೆಯ ಶ್ರೀ ವಿಜಯ ವಿಠಲ ಭಜನಾ ಮಂದಿರದಲ್ಲಿ ಮೊದಲ ಯಕ್ಷಗಾನ ಭಾಗವತಿಗೆ ತರಬೇತಿ ಆರಂಭಿಸಿ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಶ್ರೀ ಮಂಗಲಾದೇವಿ ದೇವಸ್ಥಾನ, ಕೈಕಂಬದ ತಕಧಿಮಿತ, ಪುನೂರೂರು ವಿಶ್ವನಾಥ ದೇವಸ್ಥಾನ ಇತ್ಯಾದಿ ಕಡೆಗಳಲ್ಲಿ ಯಕ್ಷಗಾನ ಭಾಗವತಿಗೆ ತರಬೇತಿಗಳನ್ನು ನಡೆಸಿ ಯಕ್ಷರಂಗಕ್ಕೆ ಅನೇಕ ಕಲಾವಿದರನ್ನು ಕೊಡುಗೆಯಾಗಿ ನೀಡಿದಂತಹ ಹೆಮ್ಮೆ ತಮ್ಮದು.
ಕೋಡಿಕಲ್ ನಾರಾಯಣಗುರು ಧರ್ಮಪಾಲನಾ ಸಂಘದ ವತಿಯಿಂದ ಹುಟ್ಟೂರ ಸಮ್ಮಾನ, ಬ್ರಹ್ಮಶ್ರೀ ಸಾಧನಾ ಪ್ರಶಸ್ತಿ, ತುಳು ಯಕ್ಷಗಾನ ಅಕಾಡೆಮಿ, ತುಳು ಯಕ್ಷ ಜಾತ್ರೆ ಅಂಗವಾಗಿ ಯಕ್ಷ ಬಿರ್ಸೆ, ಅಂಬಿಕಾ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿ ವತಿಯಿಂದ ಭಾಗವತ ರತ್ನ, ಧರ್ಮಸ್ಥಳ ಕನ್ಯಾಡಿಯ ಶ್ರೀ ರಾಮಕಾರುಣ್ಯ ಕಲಾ ಸಂಘದ ಸಮ್ಮಾನ ಗೌರವ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿ ಸಮ್ಮಾನ ಗೌರವಗಳು ತಮ್ಮ ಕಲಾ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಸರಳ ಸಜ್ಜನ ಮೃದು ವ್ಯಕ್ತಿತ್ವದ ತಾವು ಶ್ರೀಮತಿ ನಮಿತಾರನ್ನು ಬಾಳ ಸಂಗಾತಿಯಾಗಿ ಪಡೆದು ಎಂಫಾರ್ಮ ಮುಗಿಸಿ ಪ್ರಾಧ್ಯಾಪಿಕೆಯಾಗಿ ಸೇವೆ ಸಲ್ಲಿಸುತ್ತಿರುವ ಮಗಳು ದೀಪ್ತಿ ಹಾಗೂ BSc ವಿದ್ಯಾರ್ಜನೆಗೆಯುತ್ತಿರುವ ಮಗ ಆದಿತ್ಯರನ್ನು ಪಡೆದಂತಹ ಸಂತೃಪ್ತ ಆದರ್ಶ ದಾಂಪತ್ಯ ತಮ್ಮದು. ಭಾಗವತರು ಮಾತ್ರವಲ್ಲದೆ ಯಕ್ಷಕವಿಯೂ ಆಗಿರುವ ತಾವು ಜ್ವಾಲಾಮಾಲಿನಿ, ಸತ್ಯದ ಪುರ್ಪ, ಮಾಯದಪ್ಪೆ ಮಂತ್ರದೇವತೆ, ಮಾಯದಜ್ಜೆ, ಸ್ವರ್ಣ ತುಲಾಭಾರ, ಅಮೃತ ತೀರ್ಥ ಮೊದಲಾದ ಪ್ರಸಂಗ ರಚನೆ, ಕಥಾಪ್ರಸಂಗಗಳಿಗೆ ಪದ್ಯ ರಚನೆ ಮಾಡಿ ತಮ್ಮ ಕಲಾಪ್ರೌಢಿಮೆಯನ್ನು ಮರೆಸಿವಿರಿ. ಕನ್ನಡ, ತುಳು, ಪೌರಾಣಿಕ, ಚಾರಿತ್ರಿಕ, ಕಾಲ್ಪನಿಕ ಪ್ರಸಂಗಗಳನ್ನು ಸಮರ್ಥ ರಂಗನಡೆಯಲ್ಲಿ ಆಡಿಸಲು ಸಮರ್ಥರಾಗಿರುವ ತಾವು ಕಾಲಮಿತಿಯ ಆಟಗಳಿಗೂ ಸೈ ಎನ್ನಿಸಿ ಆಟವನ್ನು ಎತ್ತರಕ್ಕೆ ಏರಿಸುವ ಜಾಣ್ಮೆಯನ್ನು ಸಿದ್ಧಿಸಿದವರು. ಕಲಾಸೇವೆಯಲ್ಲಿ ಮತ್ತಷ್ಟು ಪಳಗಬೇಕು, ಮತ್ತಷ್ಟು ಕಲಾಸೇವೆಯನ್ನು ಮಾಡಬೇಕು, ಕಲಾಸೇವೆಗೆ ಇನ್ನಷ್ಟು ಶಿಷ್ಯರನ್ನು ಕೊಡುಗೆಯಾಗಿ ನೀಡಬೇಕು ಎನ್ನುವ ತಮ್ಮ ತುಡಿತ ಸಾಕಾರವಾಗಲಿ. ಶ್ರೀ ದೇವರ ಅನುಗ್ರಹ ಸದಾ ಲಭಿಸಲಿ. ನಮ್ಮ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೀರ್ಘಾಯುರಾರೋಗ್ಯ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಹಾರೈಸಿ ಅಭಿಮಾನಪೂರ್ವಕವಾಗಿ ಅರ್ಪಿಸುವಂತಹ ಸನ್ಮಾನ ಪತ್ರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಂಜತ್ತೂರು ಮಂಜೇಶ್ವರ ಶ್ರೀ ದಯಾನಂದ ಕೋಡಿಕಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. ಜೋರಾದ ಕರತಾಡನೊಂದಿಗೆ ಅವರಿಗೆ ಗೌರವವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಂದನೆಗಳು ಶ್ರೀ ದಯಾನಂದ ಕೋಡಿಕಲ್ ಅವರಿಗೆ ಮತ್ತು ಅದನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ನಮ್ಮ ಗಣ್ಯರಿಗೆ. ಇನ್ನು ಮುಂದೆ ಸನ್ಮಾನ ಪೀಠದಲ್ಲಿರುವಂಥ ಇನ್ನೋರ್ವ ಮೇರು ಕಲಾವಿದ ಶ್ರೀ ಭಾಸ್ಕರ್ ಕೋಲಿರವರು ಅವರ ಸನ್ಮಾನ ಪತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪಂಚಮ ವಾರ್ಷಿಕೋತ್ಸವದ ಶುಭ ಸಂದರ್ಭದ ಈ ಕಾರ್ಯಕ್ರಮದಲ್ಲಿ ಯಕ್ಷರಂಗದ ಹಿರಿಯ ಹಿಮ್ಮೇಳ ಕಲಾವಿದ ಶ್ರೀ ಭಾಸ್ಕರ್ ಕೋಲ್ಯೂರು ಇವರಿಗೆ ಅರ್ಪಿಸುವಂತಹ ಸನ್ಮಾನ ಪತ್ರ. ಗೌರವಾನ್ವಿತರೆ, ಕಾಸರಗೋಡು ಜಿಲ್ಲೆಯ ಕೋಲ್ಯೂರು ಗ್ರಾಮದ ಸುಂದರ ದೇವಾಡಿಗ ಹಾಗೂ ಶ್ರೀಮತಿ ಸುಂದರಿ ದಂಪತಿಗಳ ಸುಪುತ್ರರಾಗಿ 25/5/1966ರಲ್ಲಿ ಜನಿಸಿ ಕೋಲ್ಯೂರು ಶಂಕರನಾರಾಯಣ ALP ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಕೊಡ್ಲಮುಗಿರು ಶ್ರೀ ವಾಣಿ ವಿಜಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರಿ. ಬಾಲ್ಯದಿಂದಲೇ ತಂದೆಯವರಿಂದ ಕುಲಕಸುಬು, ನುಡಿವಾದ್ಯಗಳು, ಕಲಾಕ್ಷೇತ್ರದ ಕಟ್ಟುಕಟ್ಟಲೆಗಳನ್ನು ಕಲಿತು ಬೆಳೆದಿರಿ. ಹಿರಿಯ ಯಕ್ಷಗುರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಶಿಷ್ಯರಾಗಿ ಸತತ 3 ವರ್ಷ ಅವರಿಂದ ಅಕ್ಷರಂಗದ ಹಿಮ್ಮೇಳದ ಪಟ್ಟುಗಳನ್ನು ಅಭ್ಯಾಸ ಮಾಡಿದಿರಿ. ಹಿಮ್ಮೇಳ ಕಲಾವಿದರಾಗಿ ಕೂಡ್ಲು, ಮಲ್ಲ, ಮಧೂರು, ಕಟೀಲು, ಬಪ್ಪನಾಡು, ಸುಂಕದಕಟ್ಟೆ, ಕರ್ನಾಟಕ ಹೀಗೆ ಹಲವು ವ್ಯವಸಾಯಿ ಮೇಳಗಳಲ್ಲಿ ತಿರುಗಾಟ ಮಾಡಿದಂತಹ ಅಪಾರ ಅನುಭವ ತಮ್ಮದು. ಆಕಾಶವಾಣಿ B ಗ್ರೇಡ್ ಕಲಾವಿದರಾಗಿಯೂ ಸೇವೆ ಸಲ್ಲಿಸುವಂಥ ಅವಕಾಶವನ್ನು ನೀವು ಪಡೆದಿರುವಿರಿ. 2008ರಲ್ಲಿ ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿದ ಹಿರಿಮೆ ತಮ್ಮದು. ಕೋಳ್ಯೂರು ಶಂಕರನಾರಾಯಣ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನದ ಪ್ರಧಾನ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ತಾವು ಸತತ 15 ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ನವಾಹ ಕಾರ್ಯಕ್ರಮವನ್ನು ಸಂಯೋಜಿಸಿ ಯಕ್ಷಗಾನ ಕಲಾ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಅಗ್ಗಲಿಕೆ ತಮ್ಮದು. ಯಕ್ಷಗಾನ ಹಿಮ್ಮೇಳ ಸೇವೆಯ ಜೊತೆಗೆ ಕುಲಕಸುಬಾದಂತಹ ತಿಮಿಲೆ, ಉಡಿಕೆ, ಪಠಂ, ಡೋಲುಗಳನ್ನು ಸೊಗಸಾಗಿ ನುಡಿಸುವಂತಹ ತಾವು ಜಾತ್ರೋತ್ಸವದ ಧ್ವನಿಮುದ್ರಿಕೆಯನ್ನು ಸಂಪಾದಿಸಿ ತಮ್ಮ ಕ್ಷೇತ್ರದ ಸಾಧನೆಯನ್ನು ದಾಖಲಿಸಿದವರು. ಶ್ರೀ ಕ್ಷೇತ್ರ ಕೋಲೂರಿನಲ್ಲಿ ಖಾಯಂ ಸಿಬ್ಬಂದಿಯಾಗಿ ನುಡಿವಾದ್ಯ ನುಡಿಸುವ ತಾವು 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಹಿರಿಯ ಕಲಾವಿದ. ಅಪಾರ ಶಿಷ್ಯವರ್ಗವನ್ನು ಸಂಪಾದಿಸಿದಂತಹ ತಾವು ಮಗ ಜಿತೇಶನನ್ನು ಈ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿ ಮುನ್ನಡೆಸಿದ್ದೀರಿ. ವಿಟ್ಲ ಜೋಶಿ ಪುರಸ್ಕಾರ, ಕಾಂತಾವರ ಕನ್ನಡ ಸಂಘದ ಪುರಸ್ಕಾರ, ಮೈಸೂರು ದಸರಾ ಪುರಸ್ಕಾರ, ಕೊಲ್ಲಂಗಾನ ಪ್ರಶಸ್ತಿ ಇತ್ಯಾದಿ 10 ಹಲವು ಪ್ರಶಸ್ತಿ ಸಮ್ಮಾನಗಳನ್ನು ಪಡೆದಂತಹ ಹಿರಿಮೆ ತಮ್ಮದು. ಧರ್ಮಪತ್ನಿ ಶ್ರೀಮತಿ ದಿವ್ಯಾ ಕುಮಾರಿ, ಶ್ರೀ CRPFನಲ್ಲಿ ಸೇವೆ ಸಲ್ಲಿಸಿರುವಂತಹ ಮಗ ದರ್ಶನ್, ಕಲಾ ಸೇವೆಯಲ್ಲಿ ಮುಂದುವರಿಸಿರುವಂತಹ ಜಿತೇಶ್, ಯಕ್ಷಗಾನ ಹಾಗೂ ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿರುವ ಮಗಳು ನೂತನ, ಹೀಗೆ ಸುಖಿ ಆದರ್ಶ ದಂಪತ್ಯ ತಮ್ಮದು. ತಮ್ಮ ಕಲಾ ಸೇವೆ, ದೇವರ ಸೇವೆ ಹೀಗೆ ಮುಂದುವರಿಯಲಿ. ತಮಗೂ ತಮ್ಮ ಕುಟುಂಬಕ್ಕೂ ಶ್ರೀ ದೇವರ ಅನುಗ್ರಹ ಸದಾ ಲಭಿಸಲಿ. ನಮ್ಮ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೀರ್ಘಾಯುರಾರೋಗ್ಯ ಸಕಲ ಸನ್ಮಾನಗಳನ್ನು ಕರುಣಿಸಲಿ ಎಂದು ಹಾರೈಸ್ತಾ ಅಭಿಮಾನಪೂರ್ವಕವಾಗಿ ಅರ್ಪಿಸುವಂಥ ಸನ್ಮಾನ ಪತ್ರ.
ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ವಿಜ್ಞಾನ ಕೇಂದ್ರ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಶೆಟ್ಟಿ ಅವರು ಹಾಗೂ ಗಣೇಶ್ ಅವರು, ಶ್ರೀ ರಮೇಶ್ ಶೆಟ್ಟಿ ಅವರು ಸೇರಿಕೊಂಡು ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ವಂದನೆಗಳು. ಗೌರವವನ್ನು ಸ್ವೀಕರಿಸಿದಂತಹ ಇಬ್ಬರು ಮೇರು ಕಲಾವಿದರಂತಹ ಶ್ರೀ ಭಾಸ್ಕರ್ ಕೋಲಿಯವರು ಹಾಗೂ ದಯಾನಂದ ಕೋಡಿಕಲ್ ಅವರಿಗೆ ಮಂಜನಾಡಿ ಅವರಿಗೆ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಅಧ್ಯಯನ ಮಂಡಳಿಯ ಗುರುಗಳಾಗಿರುವಂತಹ ಪ್ರಸ್ತುತ ಗುರುಗಳಾಗಿರುವಂತಹ ಅಶ್ವತ್ಥ ಮಂಜನಾಡಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಶ್ವತ್ಥ ಮಂಜನಾಡಿ ಅವರು ಕಳೆದ 3 ವರ್ಷಗಳಿಂದ ನಮ್ಮ ಈ ಯಕ್ಷಗಾನ ಅಧ್ಯಯನ ಕೇಂದ್ರದ ಶಿಷ್ಯರುಗಳನ್ನು ತಿದ್ದಿ ತೀಡಿ ರೂಪಿಸಿದಂತಹ ಒಬ್ಬ ಹೆಮ್ಮೆಯ ಕಲಾವಿದ. ಅತ್ಯಂತ ಯಕ್ಷಗಾನದ ಎಲ್ಲ ಪಟ್ಟಗಳನ್ನು ತಿಳಿದಿರುವಂತಹ, ಅವರಿಂದ ತರಬೇತಿಯನ್ನು ಪಡೆದಂತಹ ನಮ್ಮ ಶಿಷ್ಯರು ಅತ್ಯಂತ ಸಮರ್ಥವಾಗಿ ಈ ಒಂದು ನಮ್ಮ ಮುಂದೆ ಯಕ್ಷಗಾನದ ಪ್ರದರ್ಶನವನ್ನು ನೀಡಲಿಕ್ಕೆ ಶಕ್ತರಾಗಿದ್ದಾರೆ. ಅದು ನಿಮ್ಮಿಂದ ಅಂತ ಹೇಳಲಿಕ್ಕೆ ನಾವು ಬಹಳ ಸಂತೋಷ ಪಡ್ತೇವೆ. ಅದು ದೀರ್ಘವಾದಂತಹ ಕರತಾಡವನ್ನು ಅವರಿಗೆ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಕಟೀಲು ಮೇಳದಲ್ಲಿ ತನ್ನ ಯಕ್ಷಗಾನದ ಕಲಾವಂತಿಕೆಯನ್ನು ಪ್ರದರ್ಶಿಸಿರುವಂತಹ ಮತ್ತು ಅದನ್ನೇ ವೃತ್ತಿಪರವಾಗಿ ತೆಗೆದುಕೊಂಡಂತಹ ಒಬ್ಬ ಶ್ರೇಷ್ಠ ಕಲಾವಿದ ಶ್ರೀ ಅಶ್ವತ್ಥ ಮಂಜನಾಡಿಯವರು ಬಹುಶಃ ನಿಮ್ಮಂಥ ಗುರುಗಳನ್ನು ಪಡೆದಂತಹ ನಮ್ಮ ಶಿಷ್ಯರುಗಳೇ ಅವರಿಗೆ ತುಂಬ ಪುಣ್ಯವಂತರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ನಮ್ಮ ಎಲ್ಲರ ಆದರ ಅಭಿಮಾನವಾಗಿ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಶೆಟ್ಟಿಯವರು, ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ಟೆಂಪಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಸುರೇಶ್ ಶೆಟ್ಟಿಯವರು, ಹಾಗೆ ಕಲಾವಿದರಂತಹ ನಮ್ಮೆಲ್ಲರ ಈ ಯಕ್ಷಗಾನ ಅಧ್ಯಯನ ಕೇಂದ್ರದವನ್ನು ಮುನ್ನಡೆಸಿರುವಂತಹ ಗಣೇಶ್ ಬಸರಿಮ ಅವರು ಸೇರಿಕೊಂಡು ನಮ್ಮ ಆತ್ಮೀಯ ಗೆಳೆಯರಾದಂಥ ಅಶ್ವತ್ಥ ಮಂಜನಾಡಿಯರನ್ನು ಅತ್ಯಂತ ಅಭಿಮಾನಪೂರ್ವಕವಾಗಿ ಗೌರವಿಸಿದ್ದೇವೆ. ಇದರೊಂದಿಗೆ ಅವರನ್ನು ಗೌರವಿಸುವಂತಹ ಕಲಾವಿದರನ್ನು ಗೌರವಿಸುವಂತಹ ಕಾರ್ಯಕ್ರಮದಲ್ಲಿ ಮುಗಿದ ಯಕ್ಷಗಾನ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಸಹೃದಯಿ ಕಲಾಭಿಮಾನಿ ಬಂಧುಗಳೇ, ಶ್ರೀ ಮಹಾಲಿಂಗೇಶ್ವರ ಕೃಪಾಪುರುಷದ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರ ನಿರಂತರ ಸುದೀರ್ಘವಾದಂಥ 5 ವರ್ಷಗಳ ಈ ಪಯಣದಲ್ಲಿ ನಮಗೆ ಸಹಕಾರಿಗಳಾಗಿ ಬೆನ್ನೆಲುಬಾಗಿ ನಿಂತು ಆರ್ಥಿಕವಾದಂತಹ ಸಹಾಯವನ್ನು ನೀಡಿ ಈ ಕಲಾ ಸೇವೆಯನ್ನು ಮಾಡುವುದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಹ ಎಲ್ಲ ಕೊಡುಗೈ ದಾನಿಗಳಿಗೆ, ಮಕ್ಕಳ ಹೆತ್ತವರಿಗೆ, ಪೋಷಕರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮ ಹೊಸಕುರಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳುತ್ತಾ ಇದೆ. ಈಗಾಗಲೇ ಸಾಧಾರಣ ಒಂದು 500-600 ಹೆಚ್ಚು ಮಂದಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮ ನಡೆಸುವುದಕ್ಕೆ ನಮಗೆ ಜಾಹೀರಾತನ್ನು ನೀಡಿ ನಮ್ಮ ಜೊತೆಗೆ ಬೆಂಗಾವಲಾಗಿ ನಿಂತಹ ಎಲ್ಲ ಸಹೃದಯ ಕಲಾಭಿಮಾನಿ ಬಂಧುಗಳಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಜೊತೆಗೆ ಧ್ವನಿ ಮತ್ತು ಬೆಳಕನ್ನು ನೀಡಿ ಸಹಕರಿಸಿದಂಥ ಶ್ರೀ ದುರ್ಗಾ ಸೌಂಡ್ ಸಿಸ್ಟಮ್ ಇವರಿಗೂ ನಮ್ಮ ಹೃದಯಾಂತರಾಳದ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಜೊತೆಗೆ ಹಿಮ್ಮೇಳವಾದಕರಾಗಿ ಆಗಮಿಸಿದಂಥ ಶ್ರೀಯುತ ದಯಾನಂದ ಕೋಡಿಕಲ್, ಕೋಳಿಯೂರು ಭಾಸ್ಕರ ಮತ್ತು ಮಯೂರನಾಗ ಮಾಡೂರು ಇವರಿಗೂ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಜೊತೆಗೆ ಸತತ 5 ವರ್ಷಗಳಿಂದ ನಮ್ಮ ಜೊತೆಗೆ ನಿಂತು ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತಹ ಶ್ರೀಯುತ ಹರಿಶ್ಚಂದ್ರ ನಾಯಕ ಮಾಡೂರು ಇವರಿಗೂ ಸಂಘದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಇದೀಗ ಯಕ್ಷಗಾನ ಕಥಾಭಾಗ ಮುಂದುವರಿಯುತ್ತದೆ. ಯಕ್ಷಗಾನಂ ಗೆಲ್ಗೆ.
ನೃಪನ ಪರಾಕ್ರಮ ಗಡ್ಡೀರವ ಇರುವಂತಹ ಸ್ಥಳ ಯಮಧರ್ಮರಾಯನೆಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯಕಾರಣ ಬಳಿಗಳ ಯಮದೇವ ಚಿತ್ರಗುಪ್ತಾದಿಗಳ ಕರೆದ ನುಡಿದ ನಿಲ್ದೋ ತಿಳುಗಿರೈ ಮೃತ ಜೀವರಿಳಿಗಳಿಗೆ ಜೀವಿತದಿ ಗಳಿಸಿರುವ ಪಾಪ ಪುಣ್ಯಗಳ ಜೀವಿಯ ಶರೀರದಲ್ಲಿರುವ ಭೌತಿಕ ದೇಹವನ್ನು ಆಕರ್ಷಿಸಿ ಯಾತನ ದೇಹದೊಳಗೆ ಸೇರಿಸುವ ಅದೃಶ್ಯ ಸೂತ್ರ ಬಂದಿದೆ. ಅದೇ ಕಾಲಾಪಾಸ. ಆ ಸೂತ್ರವನ್ನು ಧರಿಸಿದವನೇ ನಾನು. ದಕ್ಷಿಣ ಸಭೆಯ ಜನರಿಗೆ ಮಹಿಷ ವಾಹನನಾಗಿ ಕಾಲಸೂತ್ರ ದಂಡಧರನಾಗಿ ವಿನಾಶ ರೂಪದಿಂದಾಗಿ ಕಾಣಿಸಿಕೊಳ್ಳುತ್ತೇನೆ.
ಪಾಪಿಗಳಿಗೆ ರೌದ್ರ ಮೂರ್ತಿಯಾಗಿಯೂ ಪುಣ್ಯವಂತರಿಗೆ ಸೌಮ್ಯ ಮೂರ್ತಿಯಾಗಿಯೂ ಕಾಣಿಸಿಕೊಳ್ಳುತ್ತೇನೆ. ಎಂದಿನಂತೆ ಇಂದು ಕೂಡ ಪ್ರೇತಾತ್ಮಗಳ ವಿಚಾರಣೆಗಾಗಿ ದಕ್ಷಿಣ ಸಭಾ ಪ್ರವೇಶವನ್ನು ಮಾಡಿದ್ದೇನೆ. ಎಲ್ಲಿ ನಮ್ಮ ಕರಡೀಕರು ಬರಲಿ ಸಭೆಗೆ. ಈ ಪ್ರೇತಾತ್ಮವನ್ನು ಕೊಂಡೊಯ್ದು ಗುಮ್ಮಿ ಭಾಗಕ್ಕೆದಲ್ಲಿ ಆಮೇಲೆ ಅಂಧತಾಮಿತ್ರದಲ್ಲಿ ಇರಿಸಿ ಪಾಪಲೇಶವು ಇಳಿಯದಂತೆ ನರಕಕ್ಕೆ ದೂಡಿ. ಈ ಪಾಪಿಗೆ ಒಂದೆರಡು ಬಗೆಯ ಶಿಕ್ಷೆ ಸಲ್ಲದು. ಮೊದಲು ಲಾಲಾಭಕ್ಷ್ಯ, ಬಳಿಕ ಕ್ಷೂಲ ಪ್ರೋತ್ತ, ಆಮೇಲೆ ಕ್ಷಾರಕರ್ದಮ, ಮತ್ತೆ ಕ್ರಿಮಿ ಭೋಜನ, ನರಕಕ್ಕೆ ದೂಡಿ. ಗುರುಕುಲದಲ್ಲಿ ಕಲಿಯುತ್ತಿರುವಾಗಲೇ ತನ್ನ
ಕೈಯಲ್ಲಿ ಕಟ್ಟಿ ಆಮೇಲೆ ಸೂಕರ ಮುಖಕ್ಕೆ ತಳ್ಳಿ ಆಮೇಲೆ ಅತಿ ಘೋರವಾದ ವಿಶಾಸನ ಶಿಕ್ಷೆಯನ್ನು ಕೊಡಿ. ಅಪ್ಪಣೆ ಪ್ರಭು. ಏನಾಯ್ತು? ನಾಲ್ಕನೇ ಪ್ರೇತ ಇನ್ನೂ ಕೂಡ ಕಾಣಿಸುತ್ತಿಲ್ಲ. ಹೊರಗಳೆಲ್ಲ ಉಂಟು, ಆದರೆ ಪ್ರೇತ ಕಾಣಿಸುತ್ತಿಲ್ಲವಲ್ಲ. ಚಿತ್ರಗುಪ್ತರೇ, ಪ್ರಭುಗಳೇ, ಕಲಾಪದಲ್ಲಿ ಯಾವ ಕಾರಣಕ್ಕೂ ವಿಳಂಬವಾಗುವುದನ್ನು ನಾನು ಸಹಿಸಲಾರೆ. ಹಾಗೆಂದು ಹೊರದುಲಿದ ಪ್ರೇತಾತ್ಮವನ್ನು ಕರೆತರಬೇಕು. ಇಗೊಲಿ ಕಾಲಾಭಾಸ, ಬೇಗ ಹೋಗಿ. ಶ್ವೇತಕುವರನು ಪ್ರೇತವಾದನು, ಶ್ವೇತಕುವರನು ಪ್ರೇತವಾದನು. ಪ್ರೇತವಾಗುದ ಕುಡಿದು ನಲಿಯುತ್ತಾನ. ಶ್ವೇತಕುವರನು ಪ್ರೇತವಾದನು. ಶ್ವೇತಕುವರನು ಪ್ರೇತವಾದನು, ಪ್ರೇತವಾಗುತ್ತ ಕುಣಿಯುತ್ತ ನಲಿಯುತ್ತ. ಪ್ರೇತವಾದನು ಶ್ವೇತಕುವರನು.
ಬಂದಿದ್ದೇನೆ ಪ್ರಭು. ಹಾ, ಪ್ರೇತವನ್ನು ತಂದೆ, ಇನ್ನು ಏನು ಮಾಡಬೇಕು? ಈ ಪ್ರೇತಾತ್ಮದ ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಪುಣ್ಯಗಳ ಬಗ್ಗೆ ತಿಳಿಸಿ. ಅಪ್ಪಣೆ ಪ್ರಭು. ಇವನ ಭೂಮಿಪನಾಗಿ ಭುವನವನ್ನು ಪಾಲಿಸದೆ ಶಿವ ಎಂಬ ಸತಿಯ ಬೆಟ್ಟ ವಿಚಾರದಿಂದ ತ್ರೈಲೋಕ್ಯ ಸುಂದರಿಯ ಬೆಳಗುದ ಭೂಲೋಕದ ಕೊಟ್ಟು ಹಾಳು ಮಾಡಿಗಲು ಇವನು ಭೂಮಿಪನಾಗಿ ಪ್ರಭುಗಳೇ, ರಾಜವಂಶನಾದ ಈತ ಭೂಮಿಪನಾದ. ರುದ್ರಪುರದ ದೊರೆಯಾದ ಶ್ವೇತಕುಮಾರನು ನಾಮಕಾನದ ಕಾಶಿರಾಜನ ಮಗಳಾದ ಶಿವೆ ಎಂದವರನ್ನು ಮದುವೆಯಾದ. ನೋಡಿ 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 ನೋಡಿ. ರಾಜನಾಗಿ ರಾಜಧರ್ಮವನ್ನು ಪಾಲಿಸದೆ ಗೃಹಸ್ಥ ಧರ್ಮವನ್ನು ಪಾಲಿಸದೆ ಹೆಣ್ಣಿನ ಬಲೆಗೆ ಬಿದ್ದು ಅಲ್ಲಿ ಇಲ್ಲಿ ನೋಡಿ 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 ಎಂತದ ಅದು ಕಂಬ ಗೊತ್ತಿಲ್ವಾ? ಆ ಕೊನೆಗೆ ಅವರೆಬ್ಬರು ಕಾಡಿನಲ್ಲಿ ವಾಸ ಮಾಡುತ್ತಿದ್ದರು. ದುರ್ಜಯಾಸುರನೆಂಬ ರಕ್ಕಸನು ಇವನ ಹೆಂಡತಿಯನ್ನು ಅಪಹರಿಸಿದ. ಅವನ ಜೊತೆಗೆ ಯುದ್ಧ ಮಾಡಿ ಮಾಡಿ ಸತೆ ಇವನ ಕರ್ಣ ಕೊಂದ. ಪ್ರೇತಾತ್ಮವೇ, ನಿನ್ನ ಕುಕರ್ಮಗಳ ಬಗ್ಗೆ ಕೇಳಿ ನಮಗೆ ಅಸಹ್ಯವಾಗುತ್ತದೆ. ರಾಜನಾಗಿ ನಂಬಿದ ಪ್ರಜೆಗಳಿಗೆ ಮೋಸ ಮಾಡಿದೆ. ಪರಸ್ತ್ರೀಯ ಹಿಂದೆ ಬಿದ್ದು ಕೈ ಹಿಡಿದವಳನ್ನೇ ಮೋಸ ಮಾಡಿದೆ. ತನ್ನ ಧರ್ಮಪತ್ನಿಯನ್ನೇ ಪರಾಬರೆ ಮಾಡಿದೆ. ನಿನ್ನ ಪಾಪಕ್ಕೆ ನರಕವೇ ಹೊರತು ಬೇರೇನು ಪ್ರಾಪ್ತಿ ಅಲ್ಲ. ಚಿತ್ರಗುಪ್ತರೇ, ಈ ಪಾಪಿಗೆ ಏನಾಯ್ತು? ಸಾವಕಾಲದುಳಿವನು ಭಾವ ಶುದ್ಧತೆ ಶಿವೆಯ ಭಾವಿಸುತ್ತಲುಳಿದುದು ಜೀವಿತದ ಪುಣ್ಯ ಜೀವಿತದ ಪುಣ್ಯ. ಸಾಯೋದಕ್ಕೂ ಮುಂಚೆ ಒಂದು ಕೂಡ ಪುಣ್ಯದ ಕೆಲಸ ಮಾಡಲಿಲ್ಲ. ಅದೌದು. ಸಾಯುವಾಗ ಶಿವೆ 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 ಎಂದು ಇರಿಸಿ ಸತ್ತಿದ್ದಾನೆ. ಶಿವೆ ಎಂದರೆ ನಮಗೆ ಮಹಾದೇವಿ, ಇವನಿಗೆ ಧರ್ಮ ಪತ್ನಿ. ಹಾಗಾಗಿ ಇದು ನೀವೇ ನಿರ್ಧರಿಸಬೇಕು ಪ್ರಭು. ಪ್ರಭುಗಳೇ. ಅಯ್ಯ ಪ್ರೇತಾತ್ಮವೇ, ಜೀವಿತಾವಧಿಯಲ್ಲಿ ಪುಣ್ಯವನ್ನೇ ಮಾಡಿದ ನೀನು ಸಾಯುವ ಕಾಲಕ್ಕೆ ಒಂದು ಕಾರ್ಯದಿಂದಾಗಿ ನಿನಗೆ ಪುಣ್ಯ ಬಂದಿದೆ. ಹಾಗಾಗಿ ನಿನಗೊಂದು ವರವನ್ನು ಕೊಡಲಿದ್ದೇನೆ. ಏನು ಬೇಕೆಂದು ನಿರ್ಧರಿಸಿ ಕೇಳು. ಕರುಣನಿಧಿ ಕೇಳೊಂದು ರಾತ್ರಿಗೆ, ಕರುಣನಿಧಿ ಕೇಳೊಂದು ರಾತ್ರಿಗೆ, ತರುಣಿಮಣಿ ರಂಬೆಯಳ ಭೋಗವನ್ನು, ತರುಣಿಮಣಿ ರಂಬೆಯಳ ಭೋಗವನು ಕರುಣಿಸಲು ಬೇಕೆನಗೆ ವರವದು ಬೇರೆ ಬೇಡನಲೋ. ಕರುಣನಿದೆ ಕೇಳೋದು ರಾತ್ರಿಗೆ, ತರುಣಿ ಬಳಿ ರಂಬೆಯಳ ಭೋಗವ. ಯಾರು ಕರುಣಾನಿಧಿ? ಓ ಹಾಗೆ.
ವರ ಬೇಡವೆನ್ನುವೆಲ್ಲ, ಯಾಕೆ? ನನಗೆ ಒಂದು ಮಾತ್ರ ಬೇಕು. ಏನು? ನನಗೆ ಹಾ, ರಂಬೆಯ ಸುಕ್ಕ ಬೇಕು. ಏನು ಬೇಕು? ರಂಬೆಯ ಸುಕ್ಕ. ಸುಕ್ಕ ರಂಬೆಯ ರಂಬೆಯ ಭೋಗ ಬೇಕು. ಹೋಗಬೇಕಾ? ಏನು ಬೇಕು ನಿನಗೆ? ರಂಬೆಯ ಭೋಗ ಬೇಕು. ಬನ್ನಿ. ತರಳೆದುದ ನಸು ನಗುತ್ತಲಾಗ ರಂಬೆಯ ತರಳೆದು ತಲದು ನಗುತ್ತಾಗ ಕರೆದಿವನೋ ನಿನಗೆ ರಂಬೆಯ ಮನೆಯೊಳಗಿರಿಸುತ್ತ ಉದಯಕ್ಕೆ ತನ್ನಿರಲಿ ಮಡರೈದಿದರು ಕೊಂಡು ರಂಬೆಯ ಸುಖ ಇವನಿಗೆ. ಏಯ್, ಸಾಕು ಮಾಡಿ. ಚಿತ್ರಗುಪ್ತರೇ, ಪ್ರಭುಗಳೇ, ನೀವು ಯಾಕೆ ನಕ್ಕು ಬೀರಿದು? ನೀವು ನಕ್ಕಿರಿ ಎಂದು ನಾನು ನಕ್ಕಿದ್ದು. ನಾನು ನಕ್ಕಿದಿಂದ ಈ ಪ್ರೇತ ಯಾಕೆ ನಕ್ಕಿದ್ದು? ಯಾಕೆ ನಕ್ಕಿದ್ದು? ಓ ಪಾಪಿ, ನೀವು ಯಮಧರ್ಮರನ್ನು ತಾಯನನ್ನು ನೋಡಿ ನಕ್ಕಿರಿ. ಹಾ. ನಾನು ನಿಮ್ಮನ್ನು ನೋಡಿ ನಕ್ಕಿದೆ. ಹೌದಾ? ಕಾಪಿ ಬೇಡ ಚಿತ್ರನ್ನ, ಕಾಪಿ ಬೇಡ. ಏ ಸಾಕು. ಚಿತ್ರಗುಪ್ತರೇ, ಪ್ರಭುಗಳೇ, ನಾನು ನಗಲು ಕಾರಣವಿದೆ. ಹಾ ಈ ಪ್ರೇತಾತ್ಮವು ಹಾ ರಂಬೆಯ ಸುಖವನ್ನು ವರವಾಗಿ ಕೇಳುವಾಗ ನಗು ಬಂತು. ಹಾ ಏನೇ ಇರಲಿ, ಹಾ. ವರವನ್ನು ಕೊಟ್ಟಾಯ್ತು. ಹಾ. ನೀವು ಈಗಲೇ ಹೋಗಿ ಈ ಪ್ರೇತಾತ್ಮವನ್ನು ರಂಬೆಯ ನಿವಾಸಕ್ಕೆ ತಲುಪಿಸಬೇಕು. ನಾನು ಮತ್ತೆ ಯಾರು? ನಾನಾಗ್ಬೇಕಾ? ಸೂರ್ಯೋದಯಕ್ಕೆ ಸರಿಯಾಗಿ ಮರಳಿ ಸೈಮಿನಿಗೆ ತರಬೇಕು. ಅಪ್ಪಣೆ ಪ್ರಭು. ಹೋಗಿ ಬನ್ನಿ. ಇದೇ ರಂಭಾ ನಿವಾಸ. ಇದೇ ರಂಭಾ ನಿವಾಸ ಅಲ್ವಾ? ಹೌದು, ಇದೇ ರಂಭಾ ನಿವಾಸ. ನೀವು ನನ್ನನ್ನು ಇಲ್ಲಿ ಬಿಟ್ಟು ನೀವು ರಂಭಾ ನಿವಾಸಕ್ಕೆ ಹೋದರೆ? ಅಲ್ಲ ಮಾರೆ, ಇದೇ ರಂಭಾ ನಿವಾಸ. ಇದೆಯಾ? ಆಯ್ತು, ನೀವು ಹೋಗಿ. ನಾನು ಇಲ್ಲೇ ಇರ್ತೇನೆ. ನೀವು ಹೋಗಿ. ನಾನು ಇಲ್ಲೇ ಇರ್ತೇನೆ. ಚಿಕ್ಕಿರಕ್ಕಿನಿ ಮಾರಿ ಜನ ನಾನು ಇಲ್ಲೇ ಇರ್ತೇನೆ. ನಾನು ಇಲ್ಲೇ ಇರ್ತೇನೆ. ಹೋಗಿ ಮಾರ. ರಂಬೆಯ ಮನೆಯೊಳಗಿರಿಸುದ ರಂಬೆಯ ಮನೆಯೊಳಗಿರಿದುದ ಅಂಬುಜ ಸಗನುದಯ ಕಾಲದಿ ಒದಗುವೆನೆನುತ ಮೊಬ್ಬರಿಯಲ್ ತುಸು ಸಮಯದಿ ಕುಂಭಭಯೋದರೆಯೋ ತುಸು ಸಮಯದಿ ಕುಂಭಭಯೋದರೆಯೋ ತುಸು ಸಮಯದಿ ಕುಂಭಭಯೋದರೆಯೋ ಯಾರು ನೀನಿಲ್ಲಿ ಬಂದು ಯಾರು ನೀನಿಲ್ಲಿ ಬಂದು ಕುಳಿತಿರುವ ಕಾರಣಗಳೇನು ಕುಳಿತಿರುವ ಕಾರಣಗಳೇನು ಬಂದು ಭಾರತಿಗ ಪುಸರೀತಿಯ ಕಂಡಿನ ವಿಚಾರಿ ಮನದಿಯ ನೀತಿಯ ಯಾರು ಯಾರು ಇಲ್ಲ, ಸ್ಪಷ್ಟ ಆಕಾರವೇ. ಯಾರು ನೀನು? ಯಾಕೆ ನನ್ನ ಸಜ್ಜಾಗ್ರಹವನ್ನು ಸೇರಿಕೊಂಡಿರುವೆ? ಈ ಮೊದಲು ಹೀಗಾದದ್ದಿಲ್ಲ. ಯಾಕೆಂದರೆ ಮರ್ತ್ಯದೇಹದೊಂದಿಗೆ ಯಾರೂ ಸ್ವರ್ಗ ಪ್ರವೇಶ ಮಾಡುವ ಹಾಗಿಲ್ಲ. ಪುಣ್ಯ ಸಂಪಾದನೆ ಮಾಡಿದವರು ದಿವ್ಯ ದೇಹದೊಂದಿಗೆ ಸ್ವರ್ಗಕ್ಕೆ ಬರುವುದಿದೆ. ಆದರೆ ನಿನ್ನದು ದಿವ್ಯ ದೇಹವಲ್ಲ. ನೀನು ಪ್ರೇತಾತ್ಮವೆಂಬುದರಲ್ಲಿ ಅನುಮಾನವೇ ಇಲ್ಲ. ಯಾತನ ದೇಹಿಯಾದ ನೀನು ಯಮಲೋಕ
ಯಮಲೋಕದಲ್ಲಿ ಇರಬೇಕಿತ್ತು. ಆದರೆ ಈಗ ಇಲ್ಲಿರುವೆಯಲ್ಲ, ಇದು ಹೇಗೆ ಸಾಧ್ಯವಾಯಿತು? ಯಾರೇ ಆಗಿರು, ಹೆಣ್ಣಾದ ನನ್ನ ಏಕಾಂತ ಮಂದಿರಕ್ಕೆ ಅತಿಕ್ರಮ ಪ್ರವೇಶ ಮಾಡಿದ್ದು ನೀತಿ ಅಂತೂ ಅಲ್ಲ. ಯಾರು ನೀನು? ಎಲ್ಲವನ್ನು ತಿಳಿಸು. ನಾರಿ ಮಣಿ ರಂಬೆ ಕೇಳೋ, ನಾರಿ ಮಣಿ ರಂಬೆ ಕೇಳೋ, ಯಮನಾವರ ಸಾರದು ತಂದೆ ತಾಳು, ಯಮನಾವರ ಸಾರದು ತಂದೆ ತಾಳು. ಈ ರಾತ್ರಿ ನಿನ್ನ ಗೋಡೆ, ಈ ರಾತ್ರಿ ನಿನ್ನ ಗೋಡೆ ಸುಗಿಸುವ ವಿಚಾರ ಬೆಳಗಾಯ್ತು ಬ್ರೂಡೆ. ನಾರಿಮಣಿ ರಂಬೆ ಕೇಳು, ಯಮನಾವರ ಸಾರದು ಬಂದಿದ್ದಾಳು, ಯಮನಾವರ ಸಾರದು ಬಂದಿದ್ದಾಳು. ಏ, ಅದು ನಾರೀಮಣಿ. ರಂಬೆ, ಹಾ ನೀನು ಅನುಪಮ ಸುಂದರಿ ಎಂದು ಕೇಳಿದ್ದೆ. ಹಾ ಈಗ ನೋಡಿದಾಗ ನೀನಿಡೀ ನಾರಿ ಸಮುದಾಯಕ್ಕೆ ಸದ್ರಾಶಾಲಿ ಎಂದು ನಿಶ್ಚಯವಾಯಿತು. ಹಾ ನೀನಂದಂತೆ ನಾನು ಯಮಲೋಕದಿಂದಲೇ ಬಂದಿರುವಂತಹ ಪ್ರೇತ. ಹಾ ಯಮದೇವರು ನನಗೊಂದು ವರ ಕೊಟ್ಟಿದ್ದಾರೆ. ಯಮನ ವರವೇ? ಏನು ವರವದು? ಈ ರಾತ್ರಿ ನಿನ್ನ ಜೊತೆ ಸುಖಿಸುವ ವರ ಕೊಟ್ಟಿದ್ದಾರೆ. ಏನೆಂದೆ? ನನ್ನೊಂದಿಗೆ ಅವಕಾಶವೇ? ಸರಿಯಾಗಿ ಕೇಳಿಸಿಕೊಂಡಿದ್ದೀಯಾ? ಹೌದು, ಅದೇ ವರ. ಬೇಗ ಬಾ ರಂಬೆ, ಬಾ. ತಡೆ, ಅವಸರಿಸಬೇಡ. ನೀನು ಪ್ರೇತಾತ್ಮವೆಂಬುದು ತಿಳಿಯಿತು, ಆದರೆ ನಿನ್ನ ಹೆಸರು, ಹಿನ್ನೆಲೆಯ ಬಗ್ಗೆ ಹೇಳು. ನಾನು ಸಾಮಾನ್ಯನಲ್ಲ. ರುದ್ರಪುರದ ಅರಸನಾದ ಶ್ವೇತಕುಮಾರನು, ಹಾ ಖ್ಯಾತನು, ಉನ್ನತನು, ಸಜ್ಜನದಾತನು, ಈಗ ಮಾತ್ರ ಬೇತನು. ಬೇಗ ಬಾ ರಂಬೆ. ಹೊತ್ತು ಮಾತಾಡಬೇಡ, ಹೊತ್ತು ಮಾತಾಡಬೇಡ, ಕೃಪನೆ ನಿಲ್ಲಿಚ್ಚೆಯಲು ತರಲಗಾಡ. ನಿನ್ನದು ಸತ್ತರಿದನಲ್ಲ ನೀನು ಕೃಪನೆ, ನನ್ನ ನುಚ್ಚಲಿನ ಗೊಂಬೆ ನಾನು. ಅಯ್ಯ ಪ್ರೇತರೂಪಿ ಶ್ವೇತಕುಮಾರ, ಏನು ರಂಬೆ? ಯಾಕೆ ಅವಿವೇಕಿಗಳಂತೆ ಹುಚ್ಚು ಮಾತನಾಡುತ್ತಿರುವೆ? ನಾನೊಚ್ಚನಲ್ಲ. ಬಹುಶಃ ನೀನು ಬದುಕಿದ್ದಾಗಲೂ ಹೀಗೆ ಹುಚ್ಚುಗಟ್ಟಿ ಸತ್ತಿರಬೇಕು. ಇಲ್ಲ ಇಲ್ಲ, ಹಾಗಾದರೆ ಸತ್ಯ ಹೇಳು, ಈ ರೀತಿಯ ವಿಚಿತ್ರ ವರವನ್ನು ನೀನೇ ಕೇಳಿದ್ದ ಅಥವಾ ಸ್ವಯಂ ಯಮದೇವನೇ ಕೊಟ್ಟದ್ದ? ಯಮದೇವನೇ ಕೊಟ್ಟದ್ದು, ನಾನೇ ಕೇಳಿದ್ದು. ಅಂತೂ ನಾನು ಊಹಿಸಿದಂತೆಯೇ ಆಯಿತು. ಯಮಲೋಕದಲ್ಲೂ ನಿನ್ನ ಹುಚ್ಚಾಟ ಬಿಡಲಿಲ್ಲ. ಅಯ್ಯೋ ಅವಿವೇಕಿ, ಅಸಂಭವವಾದುದನ್ನು ಕೇಳುವ ಬದಲು ನಿನ್ನ ಪಾಪ ಸಂಚಯವನ್ನು ಸ್ವಲ್ಪ ಕಡಿಮೆ ಮಾಡುವವರ ಕೇಳಬಹುದಿತ್ತಲ್ಲ. ಸುಂದರವಾದುದನ್ನು ಬಯಸುವುದು ಹುಚ್ಚೇ. ಎಲ್ಲಾ ಸಂದರ್ಭದಲ್ಲಿ ಹುಚ್ಚಲ್ಲವಾದರೂ ಈ ಸಂದರ್ಭದಲ್ಲಿ ಹುಚ್ಚು ಹೌದು, ತುಸು ಹೆಚ್ಚೂ ಹೌದು. ಭೌತಿಕ ದೇಹವಿಲ್ಲದ ನಿನಗೆ ಯಾವ ಸುಖಭೋಗವನ್ನು ಅನುಭವಿಸಲು ಶಕ್ತನಲ್ಲ. ಇನ್ನು ದೇಹಭೋಗವನ್ನು ಹೊಂದಲು ಅಖಂಡ ಪುಣ್ಯಾರ್ಜಿತ ದಿವ್ಯ ದೇಹವಿರಬೇಕು. ಯಮಲೋಕದಲ್ಲಿ ಕರ್ಮಾನುಫಲ ಪ್ರದಾನ ಮಾಡುವಾಗ ಕಡಿಮೆ ಇರುವುದನ್ನು ಮೊದಲು ಪರಿಗಣಿಸುತ್ತಾರೆ. ಅಂದರೆ ಕಡಿಮೆ ಪಾಪ ಮಾಡಿದವರಿಗೆ ಮೊದಲು ನರಕ ಪ್ರಾಪ್ತಿಯಾಗುತ್ತದೆ, ಕಡಿಮೆ ಪುಣ್ಯ ಮಾಡಿದವರಿಗೆ ಮೊದಲು ದೇವಭೋಗ ಕೊಡಲಾಗುವುದು. ನಿನಗೆ ಮೊದಲು ಸ್ವರ್ಗಭೋಗ ದಕ್ಕಿದ್ದು ನೀನು ಅತಿ ಕಡಿಮೆ ಪುಣ್ಯ ಮಾಡಿದ ಕಾರಣವೇ ಆಗಿದೆ. ಆದ್ದರಿಂದ ಸಚ್ಚರಿತನಲ್ಲದ ನರನುಚ್ಚು, ಅಂದರೆ ನರರಲ್ಲಿ ನಿಕೃಷ್ಟನಾದ ನಿನಗೆ ನಾನು ಸುಖಕ್ಕೆ ಒದಗಲಾರೆ. ಹಾಗಾಗಿ ಇಲ್ಲಿಂದ ಬೇಗ ಹೊರಡು. ನೋಡು ರಂಬೆ, ಯಮದೇವನೇ ವರ ಕೊಟ್ಟದ್ದು, ಆಮೇಲೆ ನಿಂಗೆ ಕಷ್ಟ ಆದೀತು. ಬೇಗ ಬಾ ರಂಬೆ, ಬಾ. ಆಯಿತು, ತುಸು ಯೋಚಿಸುವುದಕ್ಕೆ ಅವಕಾಶ ಕೊಡು. ಆಯ್ತು. ಎನಲು ಯೋಜಿಸಿ ಸರಿ. ರಂಬೆ, ಎನಲು ಯೋಚಿಸಿ ರಂಬೆ. ಆ ಆ ಆ ಆ
ನೀನು ಆ ಆ ಆ ಏನಲ್ಲೋ ಯೋಚಿಸಿರುಂದ ಕೆಲಪ ಕೇಳಿದೋದರು ಎಣಿಕೆಯೋದನು ಬೇಡ್ವೆ ಅನು ಕರೆದು ನೀನು ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಹೌದು. ಪಂಚಾಕ್ಷರಿಯ ಮಂತ್ರ ಪಂಚಕೋಟಿಯ ಸಂಖ್ಯೆ ಪಂಚವದನನ ಧ್ಯಾನ ವಂದಿಸದೆ ಮಾಡು ಪಂಚವದನನ ಧ್ಯಾನ ವಂಚಿಸದೆ ಮಾಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಪಂಚಾಕ್ಷರಿಯ ಮಂತ್ರ ಹೌದು. ಪಂಚಕೋಟಿಯ ಸಂಖ್ಯೆ ಹೌದು. ಪಂಚವದನನ ಧ್ಯಾನ ವಂಚಿಸದೆ ಮಾಡು ವಂಚಿಸದೆ ಮಾಡು ಯಮ ಜೀವನಕ್ಕೆ ಈ ರೀತಿಯ ವಿಚಿತ್ರ ವರವನ್ನು ಕೊಟ್ಟದ್ದು ಸುರಾಂಗನೆಯಾದ ನಾನು ಪ್ರೇತಾತ್ಮಗಳಿಗೆ ಇಂದ್ರಿಯ ಸುಖ ನೀಡಲು ಒಪ್ಪಲಾರೆನೆಂದು ಆ ಮಹಾತ್ಮನಿಗೆ ತಿಳಿಯದಲ್ಲ. ಹಾಗಾಗಿ ಈತನಿಗೆ ನನ್ನಿಂದಲೇ ಪುಣ್ಯ ದೇಹವು ಪ್ರಾಪ್ತಿಯಾಗಬೇಕೆಂದು ಅವರ ಸಂಕಲ್ಪ ಇರಬಹುದೇ? ಆಗಲಿ, ಇದು ನನಗೊಂದು ಪರೀಕ್ಷೆ ಎಂದೇ ಭಾವಿಸುತ್ತೇನೆ. ಶ್ವೇತಕುಮಾರ, ನಾನು ಆಗಲೇ ಹೇಳಿದಂತೆ ನೀನು ನನ್ನನ್ನು ಈ ಸ್ಥಿತಿಯಲ್ಲಿ ಹೊಂದುವಂತಿಲ್ಲ. ಏನು ಮಾಡುವುದು? ಹಾಗಾಗಿ ಅವನವರವನ್ನು ಮೀರುವ ಹಾಗೂ ಇಲ್ಲ. ಅದು ಕೂಡ ಹೌದು. ನೀನೊಂದು ಕೆಲಸ ಮಾಡಬೇಕು. ಶಿವನ ಪಂಚಾಕ್ಷರಿ ಮಂತ್ರವನ್ನು ಪಂಚಕೋಟಿ ಸಂಖ್ಯೆಗಳಷ್ಟು ಜಪಿಸಿದರೆ ನಿನಗೆ ದಿವ್ಯ ದೇಹವು ಪ್ರಾಪ್ತಿಯಾಗುತ್ತದೆ. ಪಂಚಕೋಟಿ! ಈಗಾಗಲೇ ಅರ್ಧರಾತ್ರಿಯಾಗಿದೆ. ಅದಕ್ಕೆಷ್ಟು ಸಮಯ ಬೇಕು? ನೀನು ಏಕಾಗ್ರತೆಯಿಂದ ದೃಢ ಮನಸ್ಸಿನಿಂದ ಮಾಡಿದರೆ ಬೆಳಗಾಗುವ ಮೊದಲೇ ಮುಗಿದು ಬಿಡುತ್ತದೆ. ನಾನು ಪಂಚಕೋಟಿ ಅಂತ ಬರೆದು ಕೊಟ್ಟರೆ ಸಾಕು. ನಿನಗೆ ನಾನು ಬೇಕೋ ಬೇಡ? ಬೇಕು. ಮೊದಲಿಗೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಬೇಕು. ಹಾಗಲ್ಲ, ಮತ್ತೆ ಹೇಗೆ? ನಿನ್ನ ಎಡದ ಕಾಲ ಮೇಲೆ ಬಲದ ಕಾಲನ್ನಿಟ್ಟು ಬಲದ ಕಾಲನ್ನು ಎಡದ ಕಾಲ ಮೇಲೆ ಇಟ್ಟು ಕುಳಿತುಕೊಳ್ಳಬೇಕು. ಹಾಗಲ್ಲವಾ? ನಿನ್ನ ಕಾಲಿನ ಮೇಲೆ. ಮೊದಲಿಗೆ ಕರವನ್ನು ಜೋಡಿಸು, ಕಣ್ಮುಚ್ಚು. ನೀನು ಮೋಸ ಮಾಡುತ್ತೀ. ನಿನಗೆ ನಾನು ಬೇಕೋ ಬೇಡ? ಬೇಕು. ಸರಿಯಾಗಿ ಕೇಳಿಸಿಕೋ. ಓಂ ನಮಃ ಶಿವಾಯ. ಓಂ ಮದಕಸಾಯ. ನಾನೀಗ ಎದ್ದು ಹೋಗ್ತೇನೆ. ಬೇಡ. ಓಂ ನಮಃ ಶಿವಾಯ. ಓ ಎನ್ನ ಮಾಮಿ. ಸರಿಯಾಗಿ ಹೇಳು. ನನಗೆ ಸ್ವಲ್ಪ ಕೊಡು. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ. ನಾನು ಈಗ ಏಕಾಗ್ರತೆಯನ್ನು ಪರೀಕ್ಷೆ ಮಾಡಿದ್ದು. ಓಂ ನಮಃ ಶಿವಾಯ. 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 ಓಂ ಎಂದು ಯಮ ಪಟ್ಟಣವನ ಜಯ
ಅನನ್ಯ ಶ್ರದ್ಧೆಯಿಂದ ಏಕಾಗ್ರ ಚಿತ್ತದಿಂದ ಪರಮ ಪಾವನವಾದ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಿರುವ ಶ್ವೇತಕುಮಾರನ ಪ್ರೇತಾತ್ಮವನ್ನು ಯಾವ ಭಟರು ಎಳೆದೊಯ್ಯುತ್ತಿದ್ದಾರೆ. ಆದರೂ ಆ ಶರಣರು ಮಂತ್ರೋಚ್ಚರಣೆಯನ್ನು ನಿಲ್ಲಿಸಲಿಲ್ಲ. ಯಾವ ಭಟರನ್ನು ತಡೆಯಬೇಕಾಗಿದೆ. ಎಲ್ಲಿ ನನ್ನ ಮಕ್ಕಳು? ಹೀಗೆ ಬನ್ನಿ.
ಪಂಚಾಕ್ಷರಿ ಮಂತ್ರವನ್ನು ಪ್ರಾಂಜಲ ಮನಸ್ಸಿನಿಂದ ಜಪಿಸುತ್ತಿದ್ದಾನೆ ಆ ಶ್ವೇತಕುಮಾರನ ಪ್ರೇತಾತ್ಮ. ಅವರನ್ನು ತಡೆಯಬೇಕಾಗಿದೆ. ಏನು ನಿಮ್ಮ ಅಭಿಪ್ರಾಯ ಜನಕ? ಸರಿಯಾಗಿ ಆ ಪ್ರೇತವನ್ನು ಕೊಂಡೊಯ್ಯಲು ಆಜ್ಞೆವಾಗಿದೆ. ನಮ್ಮ ದಾರಿಗೆ ಅಡ್ಡ ನಿಲ್ಬೇಡ ಕಲಗಾಚೆ. ನಮಗೆ ಶಿವನಾಜ್ಞೆ, ನಿಮಗೆ ಜವನಾಜ್ಞೆ. ನೋಡೋಣ ಯಾರ ಆಜ್ಞೆ ನಡೆಯೋದೆಂದು. ಆಗಲಿ. ನಮ್ಮವರ ಪ್ರೇತಾತ್ಮವನ್ನು ಮರಳಿ ಸೈಮಿನಿಗೆ ತರುವಾಗ ಆ ಕಣಗಲು ಎಳೆದುಕೊಂಡು ಹೋದರಂತೆ. ಹಾಗಾಗಿ ಎಲ್ಲಿ ನಮ್ಮ ವೀರ ಭಟರು ಬರಲಿ ಸಭೆಗೆ.
ಶಿವಸೇನೆಯವರಿಂದ ನಮಗೆ ಅಪಮಾನವಾಗಿದೆ. ನಮ್ಮವರು ಆ ಪ್ರೇತಾತ್ಮವನ್ನು ಮರಳಿ ಸೈಮನಿಗೆ ತರುವಾಗ ಆ ಗಣಗಳು ಬಲಾತ್ಕಾರವಾಗಿ ಎಳೆದುಕೊಂಡು ಹೋದರಂತೆ. ಹಾಗಾಗಿ ನೀವು ಈಗಲೇ ಹೋಗಿ ಅವರನ್ನು ಓಡಿಸಿ ಮರಳಿ ಪ್ರೇತಾತ್ಮವನ್ನು ತರಬೇಕು. ಏನು ಅಭಿಪ್ರಾಯ?
ಆ
ಮಗನೇ, ನಿನ್ನ ಭಕ್ತಿಗೆ ಮನಮೆಚ್ಚಿದ್ದೇನೆ. ಅಚಲ ನಿಷ್ಠೆಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಎಡಬಿಡದೆ ಜಪಿಸಿದ ಕಾರಣ ನೀನು ಪರಿಶುದ್ಧನಾಗಿರುವೆ. ಲೋಕ ಹಿತ ಮಾಡುವ ಸಾಧನೆ ಅರ್ಹತೆ ಯೋಗ್ಯತೆ ನಿನ್ನಲ್ಲಿ ಮೇಳೈಸಿವೆ. ಇದು ನನಗೆ ಮೊದಲಿನ ದೇಹವನ್ನು ಕಲ್ಪಿಸುತ್ತೇನೆ. ಶಂಕರ ಶರಣರ ಶಂಕರ ವೈರಿ ಭಯಂಕರ ಶುಭಕರನೇ ಶಂಕರ. ಜಯ ಜಯ ಹರಶಂಭು ಮಹಾದೇವ, ಕಾಪಾಡು ತಂದೆ ಕಾಪಾಡು. ಮಗನೇ ದೇವ, ನಾನು ಮಾತ್ರವಲ್ಲ ಸಮಸ್ತ ದೇವಮಂಡಲವೇ ನಿನ್ನ ಮೇಲೆ ಪ್ರಸನ್ನವಾಗಿರುವ ದೋಷವಾಗಿ ಅದು ಸುಮವೃಷ್ಟಿಯಾಗುತ್ತಿದೆ. ಮೊದಲಾಗಿ ನಿನ್ನಿಂದ ದುಷ್ಟ ದುರ್ಜಯನ ವಧೆಯಾಗಬೇಕಾಗಿದೆ. ಸತ್ತು ಮೊದಲಿನ ದೇಹದೊಂದಿಗೆ ಮರುಹುಟ್ಟು ಪಡೆದವನಿಂದ ಮಾತ್ರ ಆತನಿಗೆ ಮರಣ. ಅದಕ್ಕೂ ನಡೆಸುತ್ತೋದಲೇ ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದು ಹೋಗಿದ್ದು. ದೇವ, ಈ ಪರಿಸ್ಥಿತಿಯಲ್ಲಿ ಅವನೊಂದಿಗೆ ಹೋರಾಡುವುದು ಹೇಗೆ ದೇವ? ನಿನಗೆ ಬೇಕಾದ ಶಕ್ತಿ ಆಯುಧಗಳನ್ನು ನಾನು ತೊಡಗಿಸುತ್ತೇನೆ. ನೀನು ನಿನ್ನ ಪತ್ನಿ ಸಮೇತ ಪುರವನ್ನು ಸೇರಿಕೊ. ದೇವ, ನನ್ನ ರಾಜಸರ್ವಸ್ವವನ್ನು ತ್ರಿಲೋಕ ಸುಂದರಿಗೆ ಮರಳಿಸಿದ್ದೇನೆ. ಅವಳು ಕೂಡ ದೈವಿ ಪ್ರೇರಣೆಯಿಂದಲೇ ನಿನ್ನ ಜೀವನ ಪ್ರವೇಶ ಮಾಡಿದವಳು. ನೀನು ಕೇಳದೆಯೇ ನನಗೆ ಮರುಕೊಡುತ್ತಾಳೆ. ಹೋಗು, ಖಳನನ್ನು ವಧಿಸಿ ಸದಾ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಪ್ರಜಾರಂಜಕನಾಗಿ ದೀರ್ಘಕಾಲ ರಾಜ್ಯವಾಳು. ಹಾಗೆಯೇ ಆಗಲಿ ದೇವ. ಶ್ವೇತಕುಮಾರನ ಅನುರೂಪದಂತೆ ಇದ್ದೀಯ. ಅವನ ಅಣ್ಣನೋ ತಮ್ಮನೋ ಅಥವಾ ಸಂಬಂಧಿಕನೋ? ಆ ಆಕೃತಿ, ನಡೆ, ನುಡಿ ಎಲ್ಲವೂ ಅವನಂತೆಯೇ ಇದೆ. ನೀನು ಅವನಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವನು ನನ್ನ ಕೈಯಿಂದ ಸತ್ತು ಹೋದವನಿದ್ದಾನೆ. ಮತ್ತೆ ಯಾರು ನೀನು? ನಮ್ಮವರನ್ನೆಲ್ಲ ಕೊಲ್ಲುತ್ತಾ ಗೆಲ್ಲುತ್ತಾ ಹುಲ್ಲಿಯ ಗವಿಯೊಳಗೆ ಹೊಕ್ಕುವ ಗುರಿಯಂತೆ ಮುಂದೆ ಬರುತ್ತಾ ಇದೆಯಲ್ಲ. ಯಾರು ನೀನು ಬಾಲಕ? ಹೇಳಬೇಕ.
ಬಂದಿದ್ದೀಯೇ? ಹೌದು. ಇಷ್ಟು ಕಷ್ಟಪಟ್ಟು ನೀನು ಬದುಕಿ ಬರುವಂತಹ ಅವಶ್ಯಕತೆ ಇರಲಿಲ್ಲ. ಅಂದು ಸತ್ತು ಪುನರಪಿ ಬಂದರೂ ಕೂಡ ಇಂದು ನಿನ್ನನ್ನು ಮತ್ತೆ ಕೊಲ್ಲುವವನು ನಾನಿದ್ದೇನೆ. ತ್ರಿಮೂರ್ತಿಗಳನ್ನೇ ಎನಿಸಲಿಲ್ಲ ನಾನು. ಇನ್ನು ನೀನು ನನಗೆ ಯಾವ ಲೆಕ್ಕ? ಬಾ ಮುಂದಕ್ಕೆ. ಪರಿಗಣಿತನಾದ ನನ್ನನ್ನು ಪರಮಾತ್ಮನಾಗಿ ಮಾಡಿಸಿದ ಶಿವಪಂಚಾಕ್ಷರಿ ಮಂತ್ರವನ್ನು ಸದಾ ಜಪಿಸುತ್ತಾ ಇರೋಣ. ಆ ಮಂತ್ರದ ಅಧಿಷ್ಠಾತ್ರನಾದ ಮಹಾಲಿಂಗೇಶ್ವರ ಸ್ವಾಮಿಯು ಸರ್ವರಿಗೂ ಸನ್ಮಂಗಳ ಉಂಟು ಮಾಡಲಿ ಎಂದು ಬೇಡಿಕೊಂಡು ಓಂ ನಮಃ ಶಿವಾಯ ಎಂಬ ಈ ಪ್ರಸಂಗಕ್ಕೆ ಮಂಗಳ ಹಾಡುವರೆ.